ಈಗ ಆಧುನಿಕ ಯುಗದಲ್ಲಿ ಸರ್ಕಾರಿ ಶಾಲೆಗಳನ್ನು ಕೇಳುವರಿಲ್ಲ ಅನ್ನುವಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ಈ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಇಲ್ಲಿನ ಯುವಕರು ಅದ್ಯಾವ ರೀತಿಯಲ್ಲಿ ತಮ್ಮ ಶ್ರಮವನ್ನು ಪಡ್ತಾ ಇದ್ದಾರೆ ಹಾಗೂ ಈ ಶಾಲೆಯನ್ನು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಈ ಎರಡನ್ನ ಪ್ರಾರಂಭ ಮಾಡಿಕೊಂಡು ಈ ಶಾಲೆಯ ಯಶಸ್ವಿಗೆ ಅದ್ಯಾವ ರೀತಿಯಲ್ಲಿ ಅವರೇ ಮುಂದೆ ನಿಂತು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೋಗುವ ಅವರ ಬಾಯಿಂದನೇ ಕೇಳ್ಕೊಂಡು ಬರುವ. ಒಳ್ಳೇದಾಗ್ತದೆ. ಸ್ಕೂಲ್ ಅಂದ್ರೆ ನನ್ನ ಫೇವರೇಟ್ ಸ್ಕೂಲ್ ಆಗಿದೆ. ತುಂಬಾ ಹಳೆ ವಿದ್ಯಾರ್ಥಿನವರು ತುಂಬಾ ಒಳ್ಳೇದಿದ್ದಾರೆ. ಆ ಸಂದರ್ಭದಲ್ಲಿ ಶಾಲೆಯ ಪರಿಸ್ಥಿತಿ ತುಂಬಾ ಕುಂಠಿತವಾಗಿತ್ತು, ಜನಸಂಖ್ಯೆ ತುಂಬಾ ಕಡಿಮೆ ಆಗಿತ್ತು. ಆ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾದ ಅನುಭವ ಆಗಿತ್ತು ಮತ್ತು ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಯೋಚನೆಗಳಿತ್ತು? ಅದು ಶಾಲೆ ಬಂದಾಗ್ತಿದ್ದೇನೆ ಹೋದ ಕೇಳಿಸುವಾಗ ನಮ್ಗೆ ಅಬ್ವಿಯಸ್ಲಿ ನಮ್ಗೆ ತುಂಬಾ ದುಃಖದ ಇತ್ತು. ಕೇವಲ ಒಂದು 4 ತರಗತಿ ಕೊಠಡಿಗಳು ಮಾತ್ರ ಇದ್ದವು. ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಕುಡಿಯುವ ನೀರಿಲ್ಲ, ಆಟದ ಮೈದಾನ ಇಲ್ಲ, ರಂಗಸ್ಥಳ ಇಲ್ಲ ಅಥವಾ ಅಡುಗೆ ಕೋಣೆ ಇಲ್ಲ, ಯಾವ ವ್ಯವಸ್ಥೆಗಳಿಲ್ಲದೆ ಒಂದ್ ರೀತಿ ಶಾಲೆ ಮುಚ್ಚುವಂತ ಒಂದು ಸ್ಥಿತಿ ಬಂದಿತ್ತು. ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಒಂದು ತಂಡವಾಗಿ ಬಂದು ಈ ಶಾಲೆಯನ್ನ ಮತ್ತೆ ಉತ್ಥಾನ ಮಾಡ್ಬೇಕು, ಅದನ್ನ ನಾವು ಉದ್ಧಾರ ಮಾಡ್ಬೇಕು. ಈ ಶಾಲೆಗಾಗಿ ಸಮಯವನ್ನ ಮೀಸಲಿಡ್ತಾರೆ, ಅದನ್ನ ಯಾವ ರೀತಿಯಲ್ಲಿ ಸಮಯ ಹೊಂದಾಣಿಕೆ ಮತ್ತು ಅವರವರ ಜವಾಬ್ದಾರಿಯನ್ನ ಯಾವ ರೀತಿಯಲ್ಲಿ ಹೊಂದಿಸಿಕೊಂಡು ಹೋಗ್ತೀರಿ ಅಂತ? ಈಗ ಹೇಳಿದ್ರೆ ಈಗ ಬೇರೆ ಫೀಲ್ಡ್ ಅಲ್ಲಿ ನಮ್ಮ ಕಮಿಟಿಯಲ್ಲಿ, ಸೊ ಹಾಗಾಗಿ ನಾವು ಬರುವಾಗೆಲ್ಲ 6 ಗಂಟೆ 7 ಗಂಟೆ ಆಗುತ್ತೆ. ನಾವು ಇನ್ನಿದ್ರು ಕೂಡ ಸಂಜೆ ಹೊತ್ತು ಮೀಟಿಂಗ್ ಮಾಡುವಂತದ್ದು ಶಾಲೆಯ ಕೆಲಸಗಳಿದ್ದು ಕೂಡ ಒಂದು 10-11 ಗಂಟೆ ತನಕ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಸಮಯವನ್ನು ನೋಡುವುದಿಲ್ಲ. 11 ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ ಹಾಗೆ ಗೆಳೆಯರ ಬಳಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶಾಲೆ ಅಭಿವೃದ್ಧಿ ಆಗಬೇಕು, ಮತ್ತೆ ಶಾಲೆ ತುಳುವನಾಡು ಲಾಕ್ಸ್ ಚಾನಲ್ ವೀಕ್ಷಣೆ ಮಲ್ತಂದು ಪುನಃ ಮಾತೆರೆಗ್ಲ ಕುಡರ ಸೊಲ್ಮೆ ಸಂದಾಯ್ತ ಮಲ್ತಂದು ನಿಗುಲು ಆಯ್ನಾತ್ ಎಂಕಲ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪುಲೆ, ಲೈಕ್ ಮಲ್ಪುಲೆ, ವಿಡಿಯೋನ ಶೇರ್ ಮಲ್ಪುಲೆ ಬಂದಕ್ಕೆ ಏನೊಂದು ಇನಿ ಅಂಕುಲು ಬೈದ ಕಾಜರಗುತ್ತು ಹಿರಿಯ ಪ್ರಾಥಮಿಕ ಶಾಲೆ ನೆಕ್ ನನ್ನ ದುಮ್ಮದ ಎಂಕುಲು ಲಾಗನ್ ಕನ್ನಡೋಡ್ ಮಲ್ತಂದಲ್ಲ ದಯಬಣ್ಣ ಒಂದು ಶಾಲೆ ಆಯ್ನಾದ್ರು ಎಂಕುಲು ದುಮ್ಮದ ಲಾಗನ್ ಕನ್ನಡೋಡ್ ಮಲ್ತಂದಲ್ಲ. ಶಾಲೆ ಅಂತ ಹೇಳೋದು ಅದು ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಮಾತ್ರ ಅಲ್ಲ, ಅದು ಒಂದು ಮಕ್ಕಳಿಗೆ ಜೀವನದ ದಾರಿಯನ್ನು ತೋರಿಸಬಲ್ಲಂಥ ಒಂದು ಬಹುದೊಡ್ಡ ವ್ಯವಸ್ಥೆ. ಆ ಶಾಲೆ ಸರ್ಕಾರಿ ಶಾಲೆ ಅನ್ನುವಂಥದ್ದು ಮುಚ್ಚುವಂಥ ಸಂದರ್ಭ. ಈಗ ಆಧುನಿಕ ಯುಗದಲ್ಲಿ ಸರ್ಕಾರಿ ಶಾಲೆಗಳನ್ನು ಕೇಳುವರಿಲ್ಲ ಅನ್ನುವಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ಈ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಇಲ್ಲಿನ ಯುವಕರು ಅದ್ಯಾವ ರೀತಿಯಲ್ಲಿ ತಮ್ಮ ಶ್ರಮವನ್ನು ಪಡ್ತಾ ಇದ್ದಾರೆ ಹಾಗೂ ಈ ಶಾಲೆಯನ್ನು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಈ ಎರಡನ್ನ ಪ್ರಾರಂಭ ಮಾಡಿಕೊಂಡು ಈ ಶಾಲೆಯ ಯಶಸ್ವಿಗೆ ಅದ್ಯಾವ ರೀತಿಯಲ್ಲಿ ಅವರೇ ಮುಂದೆ ನಿಂತು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೋಗುವ ಅವರ ಬಾಯಿಂದನೇ ಕೇಳ್ಕೊಂಡು ಬರುವ. ಬನ್ನಿ ನೋಡ್ಕೊಂಡು ಬರುವ. ಈ ಶಾಲೆಯ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಈ ಶಾಲೆಯನ್ನು ಅಭ್ಯುದಯಗೊಳಿಸಲಿಕ್ಕೆ ಒಂದು ಕಾರಣೀಕರ್ತರಲ್ಲಿ ಒಬ್ಬರಾಗಿರುವಂತವರು ಡಯಟ್ ಉಡುಪಿ ಇದರ ಉಪಪ್ರಾಂಶುಪಾಲರಾಗಿರುವಂತಹ ಶ್ರೀ ಅಶೋಕ್ ಕಾಮತ್ ಅವರು. ಸರ್, ನಿಮ್ಗೆ ಈ ಶಾಲೆಯ ಬಗ್ಗೆ ಒಂದು ಮೊದಲ ಅಭಿಪ್ರಾಯ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಎಲ್ಲ ಕಡೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ವಿದ್ಯಾರ್ಥಿಗಳಿಲ್ಲದೆ ಒಂದ್ ರೀತಿ ಶಾಲೆ ಮುಚ್ಚುವಂತ ಒಂದು ಸ್ಥಿತಿ ಬಂದಿತ್ತು. ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಒಂದು ತಂಡವಾಗಿ ಬಂದು ಈ ಶಾಲೆಯನ್ನ ಮತ್ತೆ ಉತ್ಥಾನ ಮಾಡ್ಬೇಕು, ಅದನ್ನ ನಾವು ಉದ್ಧಾರ ಮಾಡ್ಬೇಕು ಅನ್ನುವಂತ ಒಂದು ಪ್ರಯತ್ನವನ್ನು ಹೇಳಿದಾಗ ಆ ಯುವಕರನ್ನ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಆ ಒಂದು 25-30 ವರ್ಷದ ಹುಡುಗರು ತಾವು ಕಲಿತ ಶಾಲೆ ನಮ್ಮ ಕಾಲಾವಧಿಯಲ್ಲೇ ಮುಚ್ಚಬಾರದು ಅನ್ನುವಂತ ಒಂದು ಪ್ರಯತ್ನವನ್ನು ಏನ್ ಮಾಡಿದ್ರು, ಅದು ಅಭಿನಂದನೀಯ ಅಂತ ಹೇಳ್ತಾ ಕೆಲವು ದಾನಿಗಳು ನನಗೆ ಪರಿಚಯ ಇರೋರನ್ನ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಈ ತರ ಇದೆ, ಅಲ್ಲಿ ಅವರು ತಮ್ಮ ಶ್ರಮದಾನದ ಮೂಲಕ ಶಾಲೆಯನ್ನ ಕಟ್ಟಡವನ್ನ ಕಟ್ತಾ ಇದ್ದಾರೆ, ನೀವು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಅದು 10 ಪಟ್ಟು ಅಲ್ಲಿ ವಿನಿಯೋಗ ಆಗುತ್ತೆ ಅಂತೇಳಿ ಅದನ್ನ ಸ್ಪಂದಿಸಿ ಕೆಲವು ದಾನಿಗಳು ಸ್ವಲ್ಪ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಈ ಯುವಕರ ಉತ್ಸಾಹ ಏನಿದೆ ಅದು ಬತ್ಲೇ ಇಲ್ಲ. ಅವತ್ತಿಂದ ಸುಮಾರು 5-6 ವರ್ಷಗಳಿಂದ ನಿರಂತರವಾಗಿ. ನೀವು ಈ ಶಾಲೆಯನ್ನ ಮೊದಲು ಕಂಡಾಗ ಮತ್ತು ಇಂದಿನ ಪರಿಸ್ಥಿತಿಯ ಬಗ್ಗೆ, ನೀವು ಶಾಲೆಗೆ ಬಂದು ಮೊದಲು ಈ ಶಾಲೆಯ ಬಗ್ಗೆ ಒಂದು ಅಧ್ಯಯನ ಮಾಡಿದಾಗ ಅಥವಾ ಶಾಲೆ ನೀವು ಕಂಡವರು, ಆ ಸಂದರ್ಭದಲ್ಲಿ ಮತ್ತೆ ಈ ಸಂದರ್ಭದಲ್ಲಿ ನೀವು ಕಾಣುವಂತಹ ವ್ಯತ್ಯಾಸಗಳೇನು? ಅದೇ, ಒಂದು ನಮ್ಮ ಸರ್ಕಾರದ ಅನುದಾನದಲ್ಲಿ 1 ರೂಮ್ ಕಟ್ಟಬೇಕು ಅಂದ್ರೆ ಒಂದು 14 ಲಕ್ಷ ರೂಪಾಯಿ ಇದೆ.
ನಾವಿವರು 5 ಲಕ್ಷ ರೂಪಾಯಲ್ಲಿ ಅಷ್ಟೇ ಗುಣಮಟ್ಟದ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ. ಸೊ ಆ ಕಟ್ಟಡ ಹೊಸದಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಹೊಸತನ ಅದು ಸೃಷ್ಟಿಯಾಗುತ್ತೆ. ಮಕ್ಕಳು ಮತ್ತು ಪೋಷಕರು ವಿಶ್ವಾಸದಿಂದ ಈ ಶಾಲೆಗೆ ಬರ್ತಾರೆ. ಸೊ ಮುಂಚೆ ಏನಾಗ್ತಾ ಇತ್ತು, ಸರ್ಕಾರದ ಶಾಲೆಗಳಲ್ಲಿ ಆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳೋದು ಒಂದು ಸವಾಲಾಗಿತ್ತು. ಯಾಕೆ, ಶಿಕ್ಷಕರ ಪೋಸ್ಟ್ ಟ್ರಾನ್ಸ್ಫರ್ ಆಗುತ್ತೆ, ಹೊಸ ಪೋಸ್ಟ್ ಬರೋದಿಲ್ಲ, ಇಂಥ ಹಲವು ಸಮಸ್ಯೆಗಳು ಇಲ್ಲಿದ್ವು. ಆದ್ರೆ ಇವರು ಅದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಂಡ್ರು. ಅಂದ್ರೆ ಒಂದ್ ಕ್ಲಾಸಿಗೆ ಒಬ್ರು ಟೀಚರ್ ಇರ್ಲೇಬೇಕು. ಆ ಟೀಚರ್ ಸರ್ಕಾರದಿಂದ ಬಂದ್ರೆ ಒಳ್ಳೇದು, ಬರ್ಲಿಲ್ಲ ಅಂದ್ರೆ ನಾವೇ ಅಪಾಯಿಂಟ್ ಮಾಡ್ತೀವಿ, ಅವ್ರಿಗೆ ನಾವು ಕೆಲಸ ಕೊಡ್ತೀವಿ. ಮತ್ತ ಅವರಿಗೊಂದು ಆ ಟೀಚರ್ಗೂ ಕೂಡ ಒಂದು ಗೌರವ ಸಿಗ್ಬೇಕು, ಅವರ ಬಳಕು ಸಾಗುವುದಕ್ಕೆ ಬೇಕಾದಷ್ಟು ಒಂದು ಗೌರವ ಧನ ಸಿಗ್ಬೇಕು. ಈ ಎಲ್ಲ ಯೋಜನೆಗಳನ್ನ ಅಂದ್ರೆ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ಅದನ್ನ ಇಲ್ಲಿ ಯುವಕರು ಮಾಡಿ ತೋರಿಸಿದ್ದಾರೆ. ಇದು ಬೇರೆಯವರಿಗೆ ಮಾದರಿ ಆಗುತ್ತೆ. ಅಂದ್ರೆ ಬೇರೆ ಸರ್ಕಾರಿ ಶಾಲೆಗಳು ಕೂಡ ಇವತ್ತು ಮಕ್ಕಳ ಸಂಖ್ಯೆ ಕುಸಿತದಿಂದಾಗಿ ಮುಚ್ಚುವಂತ ಸ್ಥಿತಿಗೆ ಬರ್ತಾ ಇದೆ. ಸೊ ಈ ತರದ ಒಂದು ಮಾದರಿಯನ್ನ ನಾವು ಬೇರೆ ಕಡೆನೂ ಕೂಡ ತಕೊಂಡು ಹೋಗ್ಬೋದು ಅಂತ ನನ್ಗನ್ಸುತ್ತೆ. ಇಲ್ಲಿನ ಯುವಕರನ್ನ ಕೂಡ ಹತ್ತಿರದಿಂದ ಕಂಡವರು, ಇಲ್ಲಿನ ಯುವಕರ ಒಗ್ಗಟ್ಟು ಮತ್ತೆ ಶಾಲೆಯನ್ನ ಬೆಳೆಸಿದ ಬಗ್ಗೆ ತಾವು ನೋಡಿದಂತೆ ಏನಂತ ತಮ್ಮ ಅನಿಸಿಕೆ ಏನ್ ಹೇಳ್ತೀರಿ ಸರ್? ಅದೇ ಅವರೇ ಹೇಳ್ತಾ ಇದ್ರು, ಈಗ ಒಂದ್ ಸ್ಟೇಜ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅತಿಥಿಗಳಾಗಿ ಬನ್ನಿ ಅಂದ್ರೆ ಅವ್ರು ಬರುದಿಲ್ಲ. ನಾಳೆ ಶ್ರಮದಾನ ಇದೆ ಬನ್ನಿ ಅಂದ್ರೆ 50-100 ಜನ ಒಟ್ಟಾಗಿ ಬಂದು 2-3 ಗಂಟೆಗಳ ಕೆಲಸ ಮಾಡ್ತಾರೆ ಅಂತ ಹೇಳಿ. ಸೊ ಇದು ನಿಜವಾಗ್ಲೂ ಆಗ್ಬೇಕು. ಭಾಷಣ ಮಾಡೋದು ನನ್ನ ಒಂದು ವೃತ್ತಿ, ಅದು ನಾನು ಮಾಡ್ತೀನಿ. ಆದ್ರೆ ಅದು ಸಂಪೂರ್ಣ ಆಗ್ಬಿಡ್ಬಾರ್ದು. ನಮ್ಮ ಭಾಷಣ ಅದು ಪ್ರೇರಣೆ ಕೊಡ್ಬೇಕು ಅಂದ್ರೆ ನಮ್ಮ ಕಾಯಕ ಆ ತರದ್ದಿರ್ಬೇಕು. ಸೊ ಆ ಕಾಯಕದ ಮೂಲಕ ಇಲ್ಲಿ ಯುವಕರು ಒಂದು ಹೊಸ ಸ್ಫೂರ್ತಿಯನ್ನ ತುಂಬಿದ್ದಾರೆ. ನನ್ಗನ್ಸುತ್ತೆ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇರುವಂತ ಯುವಕರನ್ನ ನಾವು ಸಾಲಾಗಿ ನೋಡ್ತಾ ಇದ್ದೀವಿ. ಸೊ ಅಡಿಕ್ಷನ್ ಅನ್ನ ಪರಿಣಾಮಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಈ ತರ ಒಂದು ಪ್ರೊಡಕ್ಟಿವ್ ಆಗಿ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಯುವಕರ ತಂಡ ಇಲ್ಲಿರುವಂತದ್ದು ಮತ್ತು ಅವರ ತೊಡಗಿಸಿಕೊಳ್ಳುವಿಕೆಯಿಂದನೇ ನಮ್ಮ ವಿಶ್ವಾಸಾರ್ಹತೆ, ಶಾಲೆಯ ವಿಶ್ವಾಸಾರ್ಹತೆ ಹೆಚ್ಚಿರೋದು, ಅದು ವಿಶೇಷ ಅಂತೇಳಿ ನನ್ಗನ್ಸುತ್ತೆ. ಈಗ ಅಂದ್ರೆ ಪ್ರಸ್ತುತ ಸಮಾಜದಲ್ಲಿ ಆಧುನಿಕ ಯುಗ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನಮಗೆ ಕನ್ನಡ ಮಾಧ್ಯಮ ಮತ್ತೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಒಂಚೂರು ಪೋಷಕರಿಗೆ ಅಸಮಾಧಾನ, ಮೂಗು ಮುರಿಯುವಂತ ಸಂದರ್ಭ. ಈ ಶಾಲೆಯ ಬಗ್ಗೆ ತಾವು ಈ ಪೋಷಕರಿಗೆ, ಸ್ಥಳೀಯರಿಗೆ ಹೇಳುದಾದ್ರೆ ಏನಂತ ಹೇಳ್ಬೋದು? ನನ್ಗನ್ಸೋ ಪ್ರಕಾರ ಮಾಧ್ಯಮ ಅನ್ನೋದು ನಿಧಾನವಾಗಿ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೆ. ಒಂದು ಮಗು ಒಂದೇ ಭಾಷೆ ಕಲಿಯುವುದಾದ್ರೆ ಮಾತ್ರ ಅದು ತುಂಬಾ ಕಷ್ಟದ್ದಾಗ್ತಾ ಇತ್ತು. ಈಗ NEP ಏನ್ ಹೇಳುತ್ತೆ ಅಂದ್ರೆ ಒಂದ್ ಒಳ್ಳೆ ವಾತಾವರಣವನ್ನ ಕಲ್ಪಿಸಿಕೊಟ್ರೆ ಮಗು 5 ಭಾಷೆಯನ್ನು ಕಲಿಯಬಲ್ಲದು ಅಂತೇಳಿ. ಸೊ ಆತರ ಒಂದು ಇಂಗ್ಲಿಷನ್ನ ಕಲಿಸುವ ವಾತಾವರಣವನ್ನ ಇಲ್ಲೇ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾವು ಸ್ಕೂಲ್ ಡೇನಲ್ಲೂ ನೋಡಿದ್ವಿ, ಆ ಟೀಚರು ಇಂಗ್ಲಿಷನ್ನ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಟ್ಟಿರುವಂತ ಕ್ರಮ, ಇವುಗಳನ್ನ ನೋಡಿದಾಗ ಸೊ ಆ ಮಗು ಮನೆಯಲ್ಲಿ ತುಳು ಮಾತೃಭಾಷೆ ಇರ್ಬೋದು, ಸೊ ಸಮಾಜದಲ್ಲಿ ಕನ್ನಡ ಮಾತಾಡ್ತಾ ಇರ್ಬೋದು, ಶಾಲೆನಲ್ಲಿ ಇಂಗ್ಲಿಷ್ ಅನ್ನ ಕಲಿತಾ ಇದೆ. ಸೊ ಒಂದಕ್ಕಿಂತ ಹೆಚ್ಚು ಭಾಷೆಯಲ್ಲಿ ಅದು ಕಲಿಯಬಲ್ಲದು. ಆ ಕಲಿಕೆ ಅದು ಗುಣಮಟ್ಟದ್ದಾಗಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಒಂದು ಪುಸ್ತಕಗಳ ಓದಿರ್ಬೋದು ಅಥವಾ ಆ ಒಂದು ನಿರರ್ಗಳತೆ ಇರ್ಬೋದು, ಇವುಗಳನ್ನ ಖಾತ್ರಿಪಡಿಸುವಲ್ಲಿ ಶಿಕ್ಷಕರು ಹೆಚ್ಚಿನ ಪ್ರಭಾವವನ್ನ ಬೀರ್ಬೇಕಾಗುತ್ತೆ. ಮತ್ತು ಒಂದು ನಾವೇನ್ ಹೇಳ್ತೀವಿ ಕನ್ಸ್ಟ್ರಕ್ಟಿವ್ ಆಗಿ ಅಂದ್ರೆ ಸರ್ವತೋಮುಖವಾದಂತ ಬೆಳವಣಿಗೆ ಕಾಣೋದಕ್ಕೆ ಹಲವಾರು ಚಟುವಟಿಕೆಗಳು ಬೇಕಾಗ್ತವೆ. ಇವುಗಳನ್ನ ಮಾಡಿದಾಗ ನಾವು ಹೆಚ್ಚಿನ ಸಾಧನೆಯನ್ನ ಮಾಡಬಹುದು ಅಂತ ಹೇಳಿ ನನ್ಗನ್ಸುತ್ತೆ. ತಾವು ಸರ್ಕಾರಿ ಇಲಾಖೆಯಲ್ಲಿ ಇರುವಂತವರು, ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಸರ್ಕಾರದಿಂದ ಅಥವಾ ಹಿತೈಷಿಗಳ ಮೂಲಕವಾಗಿಯೋ ಏನಾದ್ರೂ ಒಂದು ದೇಣಿಗೆ ರೂಪದಲ್ಲಿ ಅಥವಾ ಸವಲತ್ತುಗಳನ್ನು ನೀಡುವ ಬಗ್ಗೆ ಏನಾದರೂ ಹೇಳುವುದಾದ್ರೆ? ಖಂಡಿತವಾಗಿ. ಅಂದ್ರೆ ಈಗ ವಿವೇಕ ಕೊಠಡಿ 2 ಬಂತು, ಅದಕ್ಕೊಂದು 24 ಲಕ್ಷ ರೂಪಾಯಿ ಅಷ್ಟು ಅನುದಾನ ಬಂತು. ಊರಿಗೊಂದು ವನ, ಅದು ಶಾಲೆಯ ಮೂಲಕ ಆಗುವ ಪ್ರೋಗ್ರಾಮ್ ಇಲ್ಲೇ ಜಿಲ್ಲಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡುವಂತದ್ದಾಗಿತ್ತು. ಈ ತರ ಅಧಿಕಾರಿಗಳು ನಿರಂತರವಾಗಿ ಭೇಟಿ ಕೊಡ್ತಾ ಇರೋದು ಮತ್ತು ಅಭಿವೃದ್ಧಿಗಾಗಿ ಬರುವಂತ ಹಣ ಇದೆಯಲ್ಲ, ಅದರಲ್ಲಿ ಶಾಲೆಯ ಮಕ್ಕಳ ಸಂಖ್ಯೆಯನ್ನು ಆಧರಿಸಿನೇ ಶಾಲೆಗಳನ್ನ ಗುರುತಿಸ್ತೀವಿ. ಸೊ ಈಗ ಶಿಕ್ಷಕರ ಅಷ್ಟು ಪೋಸ್ಟ್ ಬರೋದಕ್ಕೆ ಕಾರಣ ಇಲ್ಲಿಯ ಮಕ್ಕಳು ಹೆಚ್ಚಾಗಿದ್ದು. ಒಂದು ಶಿಕ್ಷಕರು ಅಂದ್ರೆ ಸುಮಾರಾಗಿ 6-7 ಲಕ್ಷ ರೂಪಾಯಿ ಸರ್ಕಾರಿ ಅನುದಾನ ಬಂದಾಗ, ಇಲ್ಲ 5 ಜನ ಶಿಕ್ಷಕರಿದ್ದಾರೆ ಅಂದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಅಷ್ಟು ಜಾಸ್ತಿ ಇದೆ ಅಂತ. ಈ ತರ ನಿರಂತರವಾಗಿ ಸರ್ಕಾರದ ಅನುದಾನಗಳು ಲಭ್ಯವಾಗುತ್ತೆ. ಈಗ ಊಟದ ವಿಷಯನೇ ಬಂದ್ರೆ ಊಟ ಇರ್ಬೋದು, ಅದ್ರ ಜೊತೆಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಇರ್ಬೋದು, ಇವೆಲ್ಲವೂ ಸರ್ಕಾರದ ಅನುದಾನವಾಗಿ ಬರುತ್ತೆ. ಹೆಚ್ಚುವರಿ ಅನುದಾನ ಇಲ್ಲಿ ಕೆಲವು ಅಗತ್ಯ ಇದೆ. ಈಗ ಕ್ರೀಡಾಂಗಣದ ಬೆಳವಣಿಗೆಗೆ ನರೇಗಾದಿಂದ ಹಣ ತಗೊಳ್ತಾ ಇದ್ದಾರೆ. ಈ ತರದ ಸಾಧ್ಯತೆಗಳನ್ನು ನಾವು ಪರಿಶೀಲಿಸ್ತೀವಿ.
ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಸಂಧ್ಯಾ ವಿಘ್ನೇಶ್ ಅಂತ. ತಮ್ಮ ಮಕ್ಕಳಿಲ್ಲಿ ಕಲಿತಾ ಇದ್ದಾರೆ. ನನ್ನ ಮಗ ಇಶಾನ್ ನಾಯಕ್ ಅಂತ ಹೇಳಿ ಆಂಗ್ಲ ಮಾಧ್ಯಮದಲ್ಲಿ ಇಲ್ಲಿ 2ನೇ ತರಗತಿಯಲ್ಲಿ ಕಲಿತಿದ್ದಾರೆ. ತಾವಿಲ್ಲಿ ಶಾಲೆಗೆ ಯಾವಾಗ ಬರ್ತಾ ಇರ್ತೀರಾ? ನಾನು ಇಲ್ಲಿಯ ಶಾಲೆಯ SDMC ಮೆಂಬರ್ ಕೂಡ ಆಗಿರುವುದರಿಂದ ಪದೇ ಪದೇ ಮೀಟಿಂಗ್ಗಳು ಇರುವುದರಿಂದ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತೇವೆ. ಸರ್, ಈ ಶಾಲೆಯ SDMC ಬಗ್ಗೆ ಹೇಳುದಾದ್ರೆ ತಾವೇನ್ ಹೇಳ್ತೀರಿ? SDMC ಬಗ್ಗೆ ಹೇಳುದಾದ್ರೆ SDMC ಅಧ್ಯಕ್ಷರಾಗಿ ವಿಷ್ಣುಮೂರ್ತಿ ಶೌಡೆ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸುನೀತಾ ಮೇಡಮ್ ಅವರಿದ್ದಾರೆ. ಬಹಳ ಒಂದು ಮಹತ್ವಾಕಾಂಕ್ಷೆಯಿಂದ, ಬಹಳ ಒಂದು ಮಕ್ಕಳ ಬಗ್ಗೆ ಕಾಳಜಿಯಿಂದ ಏನಾದ್ರೂ ಹೊಸ ಯೋಜನೆ ತರಬೇಕಾದ್ರೆ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸುವುದಾಗ್ಲಿ, ಹಳೆ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆರೆಸಿ ಆ ಶಾಲೆಗೆ ಅಗತ್ಯಕ್ಕೆ ಏನೆಲ್ಲ ಬೇಕು ಅದಕ್ಕೆ ಎಲ್ಲವನ್ನೂ ಮಾಡ್ಲಿಕ್ಕೂ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ತಮ್ಮ ಎಲ್ಲಾ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಶಾಲೆಯ ಬಗ್ಗೆ ತಾವೇನಾದ್ರೂ ಹೇಳುದಿದ್ರೆ, ಶಾಲೆಯ ಅಭಿವೃದ್ಧಿಯನ್ನ ಅಥವಾ ಈ ಶಾಲೆಯ ಬಗ್ಗೆ ನಮ್ಮ ಅನಿಸಿಕೆ ಏನಾದ್ರು ಹೇಳುದಾದ್ರೆ? ಈ ಶಾಲೆ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಇದೇ ಪಕ್ಕದ ಊರಿನ ಓಂತಿಬೆಟ್ಟಿನವ. ಓಂತಿಬೆಟ್ಟಿನಲ್ಲಿ ಸುಮಾರು ಶತಮಾನ ಕಂಡ ಒಂದು ಶಾಲೆ ಇತ್ತು. ಶತಮಾನ ಕಂಡ 100 ವರ್ಷಗಳಿಗಿಂತ ಮಿಗಿಲಾದ ಒಂದು ಶಾಲೆ. ಆ ಶಾಲೆ ಅಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ಸಮನ್ವಯ ಕೊರತೆ, ಹಾಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡ ಮಾಧ್ಯಮದಿಂದ ಜನರು ಆಂಗ್ಲ ಮಾಧ್ಯಮದತ್ತ ಆಕರ್ಷಿತರಾಗಿರುವುದರಿಂದ ಅಲ್ಲಿ ಸಮನ್ವಯ ಕೊರತೆಯಿಂದ ಆ ಶತಮಾನ ಕಂಡಂತ ಶಾಲೆ ಮುಚ್ಚಿ ಹೋಯ್ತದು. ಅದೇ ಸಾಲಿನಲ್ಲಿ ನಮ್ಮ ಕಾಜಾಗುತ್ತು ಶಾಲೆ ಇದ್ದದ್ದು. ಅಲ್ಲಿ 30 ಮಕ್ಕಳು ಇರುವಾಗ ಇಲ್ಲಿ ಸಹ 30 ಮಕ್ಕಳು ಇರುವಂತ ಪರಿಸ್ಥಿತಿ ಇಲ್ಲಿಯ ಶಾಲೆಗಿತ್ತು. ಬಟ್ ಇಲ್ಲಿಯ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಊರಿನವರಾಗಿರ್ಬೋದು, ದಾನಿಗಳು, ಅದರಲ್ಲಿ ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು, ಅವರದ್ದೊಂದು ಧ್ಯೇಯ ವಾಕ್ಯವಿದೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ಅದಕ್ಕೋಸ್ಕರ ಅವರು ಏನು ಮಾಡ್ಲಿಕ್ಕೂ ತಯಾರಾಗಿ ಒಂದು ತಂಡವಾಗಿ ಜಾತಿ ಮತ ಭೇದ ಯಾವುದೂ ಇಲ್ಲದೆ ಒಂದು ಶಾಲೆಯನ್ನು ಉಳಿಸ್ಬೇಕೆಂಬ ಏಕತಾ ಭಾವದಿಂದ ಅವರು ಹೋರಾಡಿ ಈ ಶಾಲೆಯನ್ನು ಉಳಿಸಿದ್ರು. ನಮ್ಮ ಶಾಲೆ, ನಾನು ಕಲಿತ ಶಾಲೆ ಮುಚ್ಚಿ ಹೋಯ್ತು, ನಮ್ಮದ ಪಕ್ಕದಲ್ಲಿರುವಂತ ಶತಮಾನ ಕಂಡಂತ ಶಾಲೆ ಮುಚ್ಚಿ ಹೋಯ್ತು. ಬಟ್ 50 ವರ್ಷ 60 ಇತಿಹಾಸ ಇರುವಂತ ಈ ಶಾಲೆ ಅವರು ಪುನಃ ಅದನ್ನು ಪುನರ್ಜೀವಗೊಳಿಸಿ ಅದೀಗ ವೇಗವಾಗಿ ಅಭಿವೃದ್ಧಿಯತ್ತ ಓಡ್ತಾ ಇದೆ. ಮಕ್ಕಳಿಗೆ ಒಂದು ಕೇವಲ ಶಿಕ್ಷಣ ಅಲ್ಲ, ಅದೊಂದು ಒಳ್ಳೆ ಒಂದು ಸಂಸ್ಕಾರಯುತ ವ್ಯಕ್ತಿಯಾಗಿ ಆ ಮಗುವನ್ನು ಸಮಾಜಕ್ಕೆ ಬಿಡುವಂತ ಕಾರ್ಯವನ್ನು, ಕೇವಲ ಶಿಕ್ಷಣದ ಬಗ್ಗೆ ಹೇಳ್ತಿಲ್ಲ, ಒಬ್ಬ ಯೋಗ್ಯ ವ್ಯಕ್ತಿಯನ್ನಾಗಿ ಈ ಸಮಾಜಕ್ಕೆ ಹೇಗೆ ಕೊಡ್ಬೇಕು ಆ ರೀತಿಯ ಶಿಕ್ಷಣವನ್ನು ಇಲ್ಲಿ ಹಳೆ ವಿದ್ಯಾರ್ಥಿಗಳಾಗಿರ್ಲಿ, ಇದಕ್ಕೋಸ್ಕರ ಇಲ್ಲಿಯ ಶಿಕ್ಷಕ ವೃಂದದವರು ಬಹಳಷ್ಟು ಪರಿಶ್ರಮವನ್ನು ಕೊಡ್ತಿದ್ದಾರೆ, ಆ ಪರಿಶ್ರಮವನ್ನು ಪಡ್ತಿದ್ದಾರೆ. ಇಲ್ಲಿನ ಊರಿನವರು, ಸುತ್ತಮುತ್ತಲಿನ ಊರಿನವರು ನೋಡಿದಾದ್ರೆ ಇಲ್ಲಿ ಏನೆಲ್ಲ ಬೇಕು ತಮ್ಮ ಕೈಯಲ್ಲಾದಷ್ಟು ಶ್ರಮ, ಕೇವಲ ಧನ ಸಹಾಯ ಅಲ್ಲ, ಶ್ರಮದಾನದಿಂದ ಸಹ ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಬಹಳ ನೋಡಿದಾಗ ಬಹಳ ಖುಷಿ. ಈ ಶಾಲೆಯ ಶಿಕ್ಷಕಿಯರು ನಮ್ಮ ಜೊತೆ ಇದ್ದಾರೆ. ಇವರ ಅಭಿಪ್ರಾಯ ಮತ್ತು ಈ ಶಾಲೆಯ ಬಗೆಗಿನ ಇವರ ಅನಿಸಿಕೆಗಳನ್ನ ಮಾತಾಡುವ. ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸಂಗೀತ ಅಂತ. ತಾವು ಈ ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾನು ಈ ಸ್ಕೂಲ್ಗೆ ಬಂದು 5 ವರ್ಷ ಆಯ್ತು. ಆಮೇಲೆ ತಮ್ಮ ಈ ಮಕ್ಕಳ ಜೊತೆ ತಮ್ಮ ಒಡನಾಟ ಅನ್ನುವಂಥದ್ದು ಬಹಳಷ್ಟು ಮಕ್ಕಳ ಪೋಷಕರು ಕೂಡ ನಮ್ಗೆ ಹೇಳಿದ್ರು, ಇಲ್ಲಿರುವಂತಹ ಎಲ್ಲ ಶಿಕ್ಷಕ ವೃಂದ ನಮಗೆ ಸಹಕಾರಿಯಾಗಿದ್ದಾರೆ ಅಂತ. ತಮಗೆ ಮಕ್ಕಳು ಮತ್ತು ಮಕ್ಕಳ ಪೋಷಕರ ನಡುವೆ ಒಡನಾಟ ಯಾವ ರೀತಿ ಇದೆ? ಅಂದ್ರೆ ಮಕ್ಕಳು ತುಂಬಾ ನಮ್ಮನ್ನು ಇಷ್ಟಪಡ್ತಾರೆ, ಪೇರೆಂಟ್ಸ್ ಹಾಗೆ ತುಂಬಾ ಇಷ್ಟಪಡ್ತಾರೆ. ಈಗ ತಾವೊಂದು LKG UKG ಅಲ್ಲಿ ಮಾಡ್ತಾ ಇದ್ದೀರಲ್ಲ ಪಾಠ, ಅಲ್ಲಿ ಒಂದು ಎಷ್ಟು ಮಕ್ಕಳಿದ್ದಾರೆ? ನಮ್ದಂದ್ರೆ ಸ್ಟಾರ್ಟಿಂಗ್ 5 ವರ್ಷದ ಮೊದಲು ಸ್ಟಾರ್ಟ್ ಆದದಲ್ವಾ, ಆಗ ಫಸ್ಟ್ LKGಗೆ 27 ಮಕ್ಕಳು ಜಾಯಿನ್ ಆದ್ರು. ಈಗ LKG ಅಲ್ಲಿ 35 ಮಕ್ಕಳು ಇದ್ದಾರೆ. LKG ಅಲ್ಲಿ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ಏರ್ತಾನೆ ಇದೆ. ಹೌದು ಸರ್, ವರ್ಷದಿಂದ ವರ್ಷಕ್ಕೆ ಮಕ್ಕಳು ಬರ್ತಾನೆ ಇದ್ದಾರೆ. ದೂರ ದೂರ ಊರಿಂದ ಸಹ ಬರ್ತಾ ಇದ್ದಾರೆ ಇಲ್ಲಿ ಹೆಸರು ಕೇಳಿ ಈ ಸ್ಕೂಲ್ ಇತ್ತು. ಈ ಶಾಲೆಯ ವಾತಾವರಣ ತಮ್ಗೆ ಯಾವ ರೀತಿ ಅಂತ ಅನಿಸುತ್ತೆ? ಅಂದ್ರೆ ಒಂದು ತುಂಬಾ ಜನ ಹೇಳುದಿದೆ, ಹಳ್ಳಿಯ ಪ್ರದೇಶ, ಅದು ಯಾವ ರೀತಿಯಲ್ಲಿ ಶಾಲೆ ಮಾಡ್ತಾರೆ ಅಂತೆಲ್ಲ ಹೇಳುದಿದೆ. ಅದರ ಬಗ್ಗೆ ತಾವೇನಾದ್ರೂ ಹೇಳುದಾದ್ರೆ, ಈ ಶಾಲೆಯ ಶಿಕ್ಷಕಿಯಾಗಿದ್ದುಕೊಂಡು. ಅಂದ್ರೆ ಈ ಸ್ಕೂಲ್ ಹಳ್ಳಿ ಆದ್ರೂ ಸಹ ತುಂಬಾ ಒಳ್ಳೆ ಸ್ಕೂಲ್ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಈ ಸ್ಕೂಲಿನ ಹೆಸರು ಕೇಳಿ ಬೇರೆ ಬೇರೆ ಊರಿಂದ ಬರ್ತಿದ್ದಾರೆ. ಯಾಕೆಂದ್ರೆ ಇಲ್ಲಿ ಹೇಳಿಕೊಡುವ ಟೀಚರ್ಸ್ ತುಂಬಾ ಒಳ್ಳೇದಿದ್ದಾರೆ. ಹಾಗೆ ಹಳೆ ವಿದ್ಯಾರ್ಥಿ ಸಂಘದವರನ್ನು ಸಹ ನೋಡಿ ಬರ್ತಾ ಇದ್ದಾರೆ. ಅಂದ್ರೆ ಅಷ್ಟು ಸ್ಕೂಲ್ ಇಂಪ್ರೂವ್ ಆಗಿದೆ 5 ವರ್ಷದಿಂದ. ಸರಿ, ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿತ್ತು. ನೀವು ಈ ಶಾಲೆ ಮತ್ತು ಶಿಕ್ಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತೆ ಪೋಷಕ ವರ್ಗ ಇವರೆಲ್ಲರ ಬಾಂಧವ್ಯ ಇದ್ದಾಗ ಮಾತ್ರ ಒಂದು ಶಾಲೆ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ತಮಗೆ ಈ ಸಂದರ್ಭದಲ್ಲಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಯಾವ ರೀತಿಯಾದಂತಹ ಸಹಕಾರ ಸಿಗ್ತಾ ಇದೆ? ನನ್ಗೆ ಅಂದ್ರೆ ಹಳೆ ವಿದ್ಯಾರ್ಥಿ ಸಂಘದವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಯಾವ್ದು ವಿಷಯ
ಅವರು ಎಂತ ಹೇಳಿದ್ರೆ ಸಹ ಅವರು ಎಲ್ಲ ವಿಷಯಕ್ಕೂ ಸೈ ಅಂತ ಹೇಳ್ತಾರೆ. ನಮ್ಗೆ ಅಂದ್ರೆ ಎಂತಾದ್ರು ಅರ್ಜೆಂಟ್ ಆಗಿ ರಜೆ ಬೇಕಿದ್ರೆ, ಎಂತಾದ್ರು ಪ್ರಾಬ್ಲಮ್ಸ್ ಇದ್ರೆ ಎಲ್ಲ ಸಹ ಒಳ್ಳೆ ಮಾಡಿ ಯಾವಾಗ ಬೇಕಾದ್ರೂ ರಜೆ ಕೊಡ್ಲಿಕ್ಕೆ ಸಹ ರೆಡಿ ಇದ್ದಾರೆ ಅವರು. ಇನ್ನು ಈ ಶಾಲೆಯಲ್ಲಿ ಅಂದ್ರೆ ಬೇರೆ ಶಾಲೆಗಳಿಗಿಂತ ಈ ಶಾಲೆ ಯಾವ ರೀತಿ ಭಿನ್ನ ಅಂತ ತಮ್ಗೆ ಕಾಣುತ್ತೆ? ಅಂದ್ರೆ ನಮ್ಗೆ ಈಗ ಅಂದ್ರೆ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಅಂದ್ರೆ ನಂದು ಡೆಲಿವರಿ ಆದ್ಮೇಲೆ ಮಗು ಚಿಕ್ಕದು, ನಂದು ಊರು ಅಮ್ಮನ ಮನೆ ಕಾರ್ಕಳದಿಂದ ಬರ್ತಿದ್ದೆ. ಆಗ ಬೇರೆ ಸ್ಕೂಲಲ್ಲಿ ನಾನು ಎಣಿಸಿದಾಗೆ ಹಾಫ್ ಡೇ ಸ್ಕೂಲ್ ರಜೆ ಕೊಡ್ತಿರ್ಲಿಲ್ಲ. ಅಂದ್ರೆ ಇವರು ನಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದ್ರೆ ಮಗು ಚಿಕ್ಕದು, 3.5 ವರ್ಷ, ಎಷ್ಟು 10 ತಿಂಗಳ ನಂತರ 6 ತಿಂಗಳ ನಂತರ ಮಕ್ಕಳಿಗೆ ರಜೆ ಕೊಡ್ತಾರಲ್ವಾ ಮಗು ಇದಾದ್ಮೇಲೆ. ಅದು ಸ್ಕೂಲಿಗೆ ಜಾಯಿನ್ ಆಗುವಾಗ ನಂಗೆ ಅಂದ್ರೆ ಆಫ್ಟರ್ನೂನ್ ರಜೆ ಕೊಡ್ತಿದ್ರು. ಸಂಜೆ ಮಧ್ಯಾಹ್ನ ತನಕ ಕ್ಲಾಸ್ ಮಾಡ್ತಿದ್ದೆ, ಆಫ್ಟರ್ನೂನ್ ಮನೆಗೆ ಹೋಗ್ತಿದ್ದೆ ಕಾರ್ಕಳಕ್ಕೆ. ಹಾಗೆ ನಂಗೆ ಎಣಿಸಿದಂದ್ರೆ ಅಂದ್ರೆ ನಮ್ಗೆ ಹಾಗೆ ಬೇರೆ ಸ್ಕೂಲಲ್ಲಿ ಹಾಗೆ ರಜೆ ಕೊಡುದಿಲ್ಲ ಅಂತ. ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂತ ನಂಗೆ ಅಂದ್ರೆ ಅದು ಒಂದು ಯಾವಾಗ ಸಹ ನಾನು ಹೇಳ್ತಾನೆ ಇರ್ತೇನೆ, ಹಾಗೆ ಯಾವ ಸ್ಕೂಲಲ್ಲಿ ಸಹ ಹಾಗೆ ರಜೆ ಕೊಡುದಿಲ್ಲ. ಇವರು ನಂಗೆ ನಾನು ಕೇಳಿದ್ದ ತಕ್ಷಣವೇ ನಂಗೆ ರಜೆ ಕೊಡ್ತಿದ್ರು. ಅಂದ್ರೆ ಮಗುವಿಗೆ 6 ಮಂತ್ ಆದ ನಂತರ ನಂಗೆ ಮನೆಗೆ ಹೋಗ್ಲಿಕ್ಕೆ ರಜೆ ಕೊಡ್ತಿದ್ರು, ಮನೆಗೆ ಹೋಗ್ತಿದ್ದೆ ನಾನು. ತಮ್ಗೆ ಇನ್ನು ಈ ಶಾಲೆಯಲ್ಲಿ ತಮ್ಮದೊಂದು ಯೋಚನೆಗಳಿರುತ್ತೆ, ಈ ರೀತಿಯಾದಂತಹ ಹೊಸ ಹೊಸ ಅನ್ವೇಷಣೆಗಳನ್ನ ಮಕ್ಕಳ ಮುಖೇನವಾಗಿ ತೋರ್ಪಡಿಸಬೇಕು ಅಂತ. ಶಾಲೆಯ ಆಡಳಿತ ಮಂಡಳಿ ಅದಕ್ಕೆ ಸಹಕಾರ ಕೊಡುವುದಿಲ್ಲ ಕೆಲವು ಕಡೆಯಲ್ಲಿ. ತಾವು ಈ ಶಾಲೆಯ ಬಗ್ಗೆ ಹೇಳುದಾದ್ರೆ ತಮ್ಮ ಯೋಚನೆಗಳಿಗೆ ಈ ಶಾಲೆಯ ಆಡಳಿತ ಮಂಡಳಿ ಯಾವ ರೀತಿ ಸಹಕಾರಿ ಆಗ್ತಾ ಇದೆ ಅಂತ? ಅಂದ್ರೆ ಈಗ ನಮ್ಗೆ ಎಂತಾದ್ರೆ ಈಗ ಸ್ಕೂಲಲ್ಲಿ ಎಂತ ಆಕ್ಟಿವಿಟಿ ಮಾಡ್ಬೇಕಾದ್ರೆ ನಾವು ಪರ್ಮಿಷನ್ ಕೇಳ್ತೇವೆ ಸರ್ ಅವ್ರ ಹತ್ರ, ಹೀಗೆ ಮಾಡ್ಬೋದಾ, ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾರೆ ನಮ್ಗೆ. ಅದಕ್ಕೆ ಎಂತ ಥಿಂಗ್ಸ್ ಬೇಕು ನೀವೇ ಹೇಳಿ, ನಾವು ತಂದು ಕೊಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಈಗ ಇಲ್ಲೆಲ್ಲ 5 ವರ್ಷದಿಂದ ಕೆಲಸ ಮಾಡ್ತಾ ಇರುವಂತ ಇರೋದು? ಇವರೆಲ್ಲ ನಮ್ಮೊಟ್ಟಿಗೆ ಇದ್ದವರು, ಆದ್ರೆ ಅವರು ಫಸ್ಟ್ ಈ ವರ್ಷ ಬಂದವರು, ಸರಿತಾ ಮ್ಯಾಮ್ ಅಂತ. ಇವರು ನೆಕ್ಸ್ಟ್ ಬಂದವರು. ಮಮತಾ ಮ್ಯಾಮ್ ಅಂತವರು. ಇವರು ಶ್ರಾವಣ ಮ್ಯಾಮ್, ಲತಾ ಮ್ಯಾಮ್ ಮತ್ತೆ ನಾವು ಒಟ್ಟಿಗೆ ಜಾಯಿನ್ ಆದದ್ದು. 5 ವರ್ಷದಿಂದ ಇದ್ದೇವೆ ನಾವು. ಅನುಷಾ ಮ್ಯಾಮ್ ನೆಕ್ಸ್ಟ್ ಇಯರ್ ಬಂದವರು. ಬಗ್ಗೆ ಅಂತಿಮವಾಗಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳೋದಾಗಿದ್ರೆ? ಅಂದ್ರೆ ನಾನೀಗ ನಂದು ಮನೆ ಈಗ ಹಸ್ಬೆಂಡ್ ಮನೆ ಒಂದು ಉಡುಪಿ. ಎಲ್ಲರ ಮನೆ ಹತ್ರದವ್ರು ಹೇಳ್ತಾರೆ, ನಿಂಗೆ ಸ್ಕೂಲ್ ದೂರ ಅಲ್ಲ, ನೀನ್ ಯಾಕೆ ಹೋಗ್ತೀಯ ಆ ಸ್ಕೂಲಿಗೆ, ನಿಂಗೆ ಮನೆ ಹತ್ರವೇ ಸ್ಕೂಲ್ ಉಂಟಲ್ವಾ, ಕೇಳ್ಬೋದಲ್ಲ, ಅಲ್ಲಿ ರೆಸ್ಯೂಮ್ ಕೊಡ್ಬೋದಲ್ಲ ಹೇಳ್ತಾರೆ. ಅದಕ್ಕೆ ನಾನು ರೆಡಿ ಇಲ್ಲ, ಯಾಕೆಂದ್ರೆ 5 ವರ್ಷದಿಂದ ನಾನು ಬರ್ತಿದ್ದೇನೆ. ಅಂದ್ರೆ ನಂಗೆ ಇಲ್ಲಿ ಸ್ಕೂಲ್ ತುಂಬಾ ಒಳ್ಳೇದಾಗಿದೆ, ಎಂತ ಇದ್ರೆ ಸಹ ಎಂತಾದ್ರು ಸಾಲ್ವ್ ಮಾಡ್ತಾರೆ. ಮತ್ತೆ ಮ್ಯಾನೇಜ್ಮೆಂಟ್ನವ್ರು ತುಂಬಾ ಇದ್ದಾರೆ, ಒಳ್ಳೇದಿದ್ದಾರೆ. ನಂಗೆ ಈ ಸ್ಕೂಲ್ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸರ್. ಅದಕ್ಕಾಗಿ ನಾನು ಹೇಳ್ತೇನೆ, ನಂಗೆ ದೂರ ಆದ್ರೂ ಪರವಾಗಿಲ್ಲ, ನಾನು ಈ ಸ್ಕೂಲ್ಗೆ ಅಡ್ಜಸ್ಟ್ ಆಗಿದ್ದೇನೆ, ಈ ಸ್ಕೂಲಲ್ಲಿ ವರ್ಕ್ ಮಾಡ್ತೇನೆ ಅಂತ ಇದ್ದೇನೆ. ಈ ಶಾಲೆಯ ಬೆಳವಣಿಗೆ ಬಗ್ಗೆ ಇದನ್ನ ಬಹಳ ಹಿಂದಿನಿಂದಲೂ ಕಂಡವರು, ಹಳೆ ವಿದ್ಯಾರ್ಥಿ ಸಂಘವನ್ನ ಸ್ಥಾಪನೆ ಮಾಡಿ ಆ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ಪ್ರಸ್ತುತ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ದೇವೇಂದ್ರ ನಾಯಕ್ ಇವರು ನಮ್ಮ ಜೊತೆಗಿದ್ದಾರೆ. ಇವರ ಅಭಿಪ್ರಾಯ ಏನು ಅಂತ ಕೇಳೋಣ. ಸರ್, ತಾವು ಈ ಶಾಲೆಯನ್ನ ಬಹಳ ಹಿಂದಿನಿಂದ ಕಂಡವರು, ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದುಕೊಂಡು ಆ ಬಳಿಕ ಹಳೆ ವಿದ್ಯಾರ್ಥಿ ಆಗಿದ್ದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಈಗ ಗೌರವಾಧ್ಯಕ್ಷರಾಗಿದ್ದೀರಿ. ಅಂದು ತಾವು ಕಂಡ ಶಾಲೆಗೂ ಈಗಿರುವಂತ ಪರಿಸ್ಥಿತಿಗೂ ಇರುವಂತ ವ್ಯತ್ಯಾಸ ಏನು ಸರ್? ನೋಡಿ, ನಾವು ಶಾಲೆಗೆ ಬರುವಾಗ, ನಾನು ಇದೇ ಶಾಲೆಗೆ ಬಂದವ, ಈ ಶಾಲೆಗೆ ಬರುವಾಗ ಇಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯ ಯಾವುದು ಇರಲಿಲ್ಲ. ತಾವು ಈ ಶಾಲೆ ಮಾಡಿದಂತ ಇಸ್ವಿ ಏನಾದ್ರು ನೆನಪಿದ್ರೆ? 1959ರಲ್ಲಿ ಶಾಲೆ ಪ್ರಾರಂಭ ಆಯ್ತು. ಆ ಟೈಮ್ನಲ್ಲಿ ಕೇವಲ ಒಂದು 4 ತರಗತಿ ಕೊಠಡಿಗಳು ಮಾತ್ರ ಇದ್ದವು. ಬೇರೆ ಯಾವುದೇ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ಕುಡಿಯುವ ನೀರಿಲ್ಲ, ಆಟದ ಮೈದಾನ ಇಲ್ಲ, ರಂಗಸ್ಥಳ ಇಲ್ಲ, ಅಥವಾ ಅಡುಗೆ ಕೋಣೆ ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲಿ ಬೇಕಾದ್ದು ಇರಲಿಲ್ಲ. 1981ರಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಯಿತು. ಆವಾಗ ಇಲ್ಲಿಯ ಮುಖ್ಯೋಪಾಧ್ಯಾಯರು ಮಲ್ಪೆ ರಾಘವೇಂದ್ರ ಅಂತ ಇದ್ರು. ಅವರ ಅವಧಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಯಿತು. ಆವಾಗ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ. ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾಗಿ ನಿರಂತರ 15 ವರ್ಷ ನಾನೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ. ಆ ಅವಧಿಯಲ್ಲಿ ಈ ಶಾಲೆಗೆ ಬೇಕಾಗುವಂತ ಒಂದು 5-6 ಶಾಲಾ ತರಗತಿ ಕೋಣೆಗಳು, ಕುಡಿಯುವ ನೀರಿಗೆ ಓಪನ್ ಬಾವಿ, ಆಡ್ಲಿಕ್ಕೆ ಮೈದಾನ ಇರಲಿಲ್ಲ, ಓಪನ್ ಆಟದ ಮೈದಾನ ರಚನೆ, ಹಾಗೂ ಮಕ್ಕಳಿಗೆ ಸಜ್ಜಿಗೆ ಮಾಡುವ ಬಗ್ಗೆ ಅಡುಗೆ ಕೋಣೆ ಇರಲಿಲ್ಲ, ಅಡುಗೆ ಕೋಣೆ ಅಷ್ಟೇ ಅಲ್ಲದೆ ಈ ಶಾಲೆಯ ಪರಿಸರದಲ್ಲಿ ಸುಮಾರು ಒಂದು 6 ಎಕರೆ ಜಾಗ, ಸರ್ಕಾರಿ ಜಾಗ ಇತ್ತು. ಆ ಸರ್ಕಾರಿ ಜಾಗಕ್ಕೆ ಊರವರ ಸಹಕಾರ ಪಡ್ಕೊಂಡು ಸುತ್ತ 1 ರೂಪಾಯಿ ಖರ್ಚಿಲ್ಲದೆ ಊರವರ ಸಹಕಾರದಿಂದ ಆವರಣವನ್ನು ಆ ಸಮಯದಲ್ಲಿ ಮಾಡಿದ್ದೇವೆ. ಆ ನಂತರ ಸ್ವಲ್ಪ ಸಮಯ ಹಳೆ ವಿದ್ಯಾರ್ಥಿ ಸಂಘ ಸ್ವಲ್ಪ ಹಿಂದೆ ಇತ್ತು. ಆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದಾಗ ಆ ಅವಧಿಯಲ್ಲಿ ನಾನು ಕೂಡ ಈ ಶಾಲೆಯಲ್ಲಿ ಒಂದು 10 ವರ್ಷ ಶಿಕ್ಷಕನಾಗಿ ಕೆಲಸ ಕೂಡ ಮಾಡಿದ್ದೇನೆ. ಆ ಅವಧಿಯಲ್ಲಿ ಶಾಲೆಯು ತುಂಬಾ ಅಭಿವೃದ್ಧಿಯಾಗಿತ್ತು.
ಆ ಟೈಮ್ನಲ್ಲಿ ಮಲ್ಪೆ ರಾಘವೇಂದ್ರ ಅಂತ ಮುಖ್ಯೋಪಾಧ್ಯಾಯರಿದ್ರು. ಈ ಶಾಲೆಯಲ್ಲಿ ಆದಂತ ಅಭಿವೃದ್ಧಿಗಳನ್ನು ಕಂಡು ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿದೆ. ಆ ನಂತರ ಈಗ ಇತ್ತೀಚಿನ ಒಂದು 10 ವರ್ಷ ಲಾಗಾಯಿತು, ಈಗಿನ ಯುವಕರು ಒಟ್ಟಾಗಿ ಈ ಹಳೆ ವಿದ್ಯಾರ್ಥಿ ಸಂಘವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದ ಹಾಗೆ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಬಂದು ಸಾಧಾರಣ ಒಂದು 50ರ ಲೆವೆಲ್ಗೆ ಬಂದಾಗ ಈ ಶಾಲೆಯು ಮುಚ್ಚುವಂತಹ ಪರಿಸ್ಥಿತಿ ಬಂದಿತ್ತು. ಆವಾಗ ಈ ಎಲ್ಲಾ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ನಾವು ಕೂಡ ಸೇರ್ಕೊಂಡು ನಾವು ಕಲಿತಂತಹ ನಮ್ಮ ಶಾಲೆ ಕನ್ನಡ ಶಾಲೆ ಮುಚ್ಚಬಾರ್ದು, ಅದನ್ನು ಉಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ನಮ್ಮ ಊರಿಗೆಲ್ಲ ತಿರುಗಿ ಮಕ್ಕಳ ಅವರನ್ನು ಸ್ವಲ್ಪ ಕನ್ವಿನ್ಸ್ ಮಾಡಿ ಇಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ಓಪನ್ ಮಾಡುವ ಅಂತ ಹೇಳಿ ಮಾಡಿದ್ದೇವೆ. ಸುಮಾರು 5 ವರ್ಷದ ಹಿಂದೆ ಪ್ರಾರಂಭ ಆಗಿದೆ. ಈಗ ಸುಮಾರು 278 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಪಡಿತಾ ಇದ್ದಾರೆ. ಇಲ್ಲಿ ಅತ್ಯುತ್ತಮವಾದ ಅಧ್ಯಾಪಕರ ಒಂದು ಟೀಮ್ ಇದೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಜನೆ ಕೂಡ ಸಿಗ್ತಾ ಉಂಟು. ಮಾತ್ರವಲ್ಲ, ವಿದ್ಯಾ ಇಲಾಖೆಯವರು ಈ ಒಂದು ಶಾಲೆಯನ್ನು ಇಡೀ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಮಾದರಿ ಶಾಲೆ ಆಗಿದೆ ಅಂತ ಹೇಳಿ ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ. ಅದೊಂದು ಬಹಳ ಒಂದು ಸಂತೋಷದ ವಿಚಾರ. ಇವತ್ತೊಂದು ಇಲ್ಲಿಯ ಒಂದು ಶಿಕ್ಷಣ ಗುಣಮಟ್ಟ ಹಾಗೂ ಎಲ್ಲ ಅಭಿವೃದ್ಧಿ ಕೆಲಸಗಳು ಬಹಳ ಒಂದು ಉತ್ತಮ ಮಟ್ಟದಲ್ಲಿ ಇದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ನೀವು ತುಂಬಾ ಹಿರಿಯರು, ಈ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅವ್ರದೊಂದು ಯುವಕರ ತಂಡ ಇದೆ. ತಾವು ತುಂಬಾ ಹಿರಿಯರಿದ್ದೀರಿ. ತಮ್ಮ ಮತ್ತೆ ಆ ಯುವಕರ ಮಧ್ಯೆ ಇರುವಂತಹ ಬಾಂಧವ್ಯ ಯಾವ ರೀತಿಯಲ್ಲಿ ಇದೆ? ಬಾಂಧವ್ಯ ಅತಿ ಉತ್ತಮ ಇದೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ನಮ್ಮನ್ನು ಕರೀತಾರೆ. ಮಾತ್ರವಲ್ಲ, ನಮ್ಮನ್ನು ಈಗ ಗೌರವ ಅಧ್ಯಕ್ಷ ಅಂತ ಇಟ್ಕೊಂಡಿದ್ದಾರೆ. ಅಂದ್ರೆ ಅಷ್ಟೊಂದು ಗೌರವ ಕೊಡ್ತಾರೆ. ಪ್ರತಿಯೊಂದು ವಿಷಯ ಕೂಡ ನಮ್ಮ ಹತ್ರವೇ ಕೇಳ್ತಾರೆ. ಯಾಕಂದ್ರೆ ಹಳೆ ವಿಚಾರ ಅವರಿಗೆ ಗೊತ್ತಿರುವುದಿಲ್ಲ. 40 ಹಿಂದಿನ ವಿಚಾರಗಳು. ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆದ್ದು 43 ವರ್ಷಗಳ ಹಿಂದೆ. ಆ ಸಮಯದಲ್ಲಿ ಏನಾಗಿದೆ ಅಂತ ಈಗಿನ ಯುವಕರಿಗೆ ಗೊತ್ತಿರುವುದಿಲ್ಲ. ಆ ಎಲ್ಲ ವಿಚಾರಗಳನ್ನು ನಮ್ಮ ಹತ್ರ ತಿಳ್ಕೊಳ್ತಾರೆ, ನಾವು ಅವರಿಗೆ ತಿಳಿಸ್ತೇವೆ. ಹಾಗಾಗಿ ನಮ್ಮಲ್ಲಿ ಅತ್ಯುತ್ತಮವಾದ ಬಾಂಧವ್ಯ ಇದೆ. ಏನೇ ಕೆಲಸ ಆಗುದಿದ್ರು ಕೂಡ ಮೊದಲಾಗಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ, ಕರೀತಾರೆ. ಹಾಗಾಗಿ ನಾವು ಅವರು ಒಳ್ಳೆ ಈ ಶಾಲೆಯ ಅಭಿವೃದ್ಧಿಯನ್ನ ಕಂಡವರು ಮತ್ತು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಸಾಧು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಶಾಲೆಯ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತಾವು ಈ ಶಾಲೆಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಈ ಶಾಲೆ ಬಂದು 4 ವರ್ಷ ಆಯ್ತು ಸರ್. ನೀವು ಆ ಶಾಲೆಯನ್ನೇ ಕಂಡಾಗ ಈ ಶಾಲೆಯ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೀರಿ, ಅದರ ಬಗ್ಗೆ ತಾವೇನಾದ್ರೂ ಹೇಳುದಾದ್ರೆ? ಅಭಿವೃದ್ಧಿಯಲ್ಲಿ ಶಾಲೆಯ ಅಭಿವೃದ್ಧಿಯ ಬಗ್ಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿರುವ ಶಾಲೆ ಈ ಶಾಲೆ. ಯಾಕಂತ ಹೇಳಿದ್ರೆ ಈ ಶಾಲೆಗೆ ನಮ್ಮ STMC ಮತ್ತು ಹಳೆ ವಿದ್ಯಾರ್ಥಿಗಳ ಒಳ್ಳೆ ಸಪೋರ್ಟ್ ಇದೆ. ಆದ್ರಿಂದ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಉಂಟು, ಮತ್ತೆ ಒಳ್ಳೆ ಪ್ರಗತಿಯ ದಾರಿಯಲ್ಲಿ ಕಾಣ್ತಾ ಉಂಟು. ಈ ಶಾಲೆಯಲ್ಲಿ ತಾವು ಕಂಡಂತೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ ಇರ್ಬೋದು ಅಥವಾ ಪೋಷಕರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮಗೆ ಯಾವ ರೀತಿಯಾದಂತಹ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ ಸರ್? ಇದರಲ್ಲಿ ನಮ್ಮ STMC ಸಮಿತಿಯವರು ಸಹ ಮತ್ತೆ ಹಳೆ ವಿದ್ಯಾರ್ಥಿಗಳು ಸಹ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ. ನಮಗೀಗ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿಸ್ಲಿಕ್ಕೆ ಇರುತ್ತೆ ಇಲಾಖೆಯಿಂದ ಬರುವಂತದ್ದು. ಆ ಕಾರ್ಯಕ್ರಮಗಳಿಗೆ ನಮ್ಮ ಟೀಚರ್ಸ್ಗಳು ಸಪೋರ್ಟ್ ಕೊಡ್ತಾರೆ. ಆದ್ರೆ ಕೆಲವೊಮ್ಮೆ ನಮಗೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ಲಿಕ್ಕೆ ಹಳೆ ವಿದ್ಯಾರ್ಥಿಗಳು ಮತ್ತು STMC ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ಅದರ ಬಗ್ಗೆ ಹೇಳುದಾದ್ರೆ ತಾವೇನ್ ಹೇಳ್ತೀರಿ? ನಮ್ಮ ಊರಿಗೆ ಇಂಥ ಒಂದು ಶಾಲೆ ಸಿಕ್ಕಿದೆ ಅಂದ್ರೆ ಅದು ನಮ್ಗೆ ಶಾಲೆ ಅಂತಲ್ಲ, ಇದು ನಮ್ಮ ಮನೆ. ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಹಾಗೆ ನಮ್ಮ ಇನ್ನೊರು ಗೌರವ ಅಧ್ಯಕ್ಷರಾದಂತಹ ದೇವೇಂದ್ರ ಸರ್, ನಮ್ಮ ಸರ್, ತಮಗೂ ಕೂಡ ಪಾಠ ಮಾಡಿದ್ದಾರೆ. ನಮ್ಗೂ ಪಾಠ ಅಂತಲ್ಲ, ಅವ್ರು ನಮ್ಗೆ ತುಂಬಾ ಪ್ರೀತಿಯ ಸರ್ ಅವರು. ಇವರು ರಾಘವೇಂದ್ರ ಸರ್, ಟೀಚರ್ ಸಂಕ್ರೀಡಿ, ಇದನ್ನ ಇಲ್ಲಿ ಒಂದು ನಮ್ಗೆ ಈ ಶಾಲೆ ಉಳಿದಂದ್ರೆ ನಮ್ಮ ಊರು ಉಳಿದಾಗೆ. ಆಗ ನಮ್ಮ ಶಾಸಕರು ಹಾಗೆ ಇವರು ಹೇಳಿದಾಗೆ ಒಂದು ಶಾಲೆ ಇದ್ರೆ ಇಲ್ಲಿ ಒಂದು ಸುತ್ತಮುತ್ತ ಒಂದು 4 ಜೈಲು ಕಡಿಮೆ ಆಗ್ತದೆ ಅಂತ ಹೇಳಿದ್ರು. ಇಂತೆಲ್ಲ ಮಾತುಗಳು ಬರುವಾಗ ನಮ್ಗೆ ಈ ಕಣ್ಣಲ್ಲಿ ಉಂಟಲ್ಲ ಈ ಕಾರ್ಯಕ್ರಮ ನೋಡುವಾಗ ತುಂಬಾ ಆನಂದ ಭಾಷೆ ಬರ್ತಿದೆ. ಎಸ್ಪೆಷಲಿ ಇಲ್ಲಿ ಹಳೆ ವಿದ್ಯಾರ್ಥಿಗಳು, ನಾವು ಅವ್ರಿಗಿಂತ ಒಂದು 10-20 ವರ್ಷ ಮೇಲೆ ಇರ್ಬೋದು, ಆದ್ರೂ ನಾವು ಅವರು ನಮ್ಮನ್ನು ಬೆರೆಸ್ಕೊಳ್ಳುವಂತ ರೀತಿ, ನಾವು ಅವರ ಸಮಾನ ವಯಸ್ಕರಾಗಿ ಆಗಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ಏಜ್ ಆಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಸ್ಪೆಷಲಿ ಈ ಶಾಲೆಯಲ್ಲಿ ಕಲಿಸುವ ಟೀಚರ್ಗಳಾಗ್ಲಿ ಅವರ ಉಮೇದು ಅದನ್ನ ನೋಡುವಾಗ ನಾವು ಇನ್ನೊಂದು 20 ವರ್ಷ ಹಿಂದೆ ಹುಟ್ಟಬೇಕಾಗಿತ್ತು ಅಂತ ಅನ್ಸತ್ತೆ. ತಾವು 2018 ಆ ಸಂದರ್ಭದಲ್ಲಿ ಶಾಲೆಯ ಪರಿಸ್ಥಿತಿ ತುಂಬಾ ಕುಂಠಿತವಾಗಿತ್ತು, ಜನಸಂಖ್ಯೆ ತುಂಬಾ ಕಡಿಮೆ ಆಗಿತ್ತು. ಆ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾದಂತಹ ಅನುಭವ ಆಗಿತ್ತು ಮತ್ತು ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಯೋಚನೆಗಳಿತ್ತು? ಹೌದು, ಶಾಲೆ
ಬಂದಾಗ್ತಂತ ಎನ್ನುವಾಗ ಎನಿಸುವಾಗ ನಮ್ಗೆ ಅಬ್ವಿಯಸ್ಲಿ ನಮ್ಗೆ ತುಂಬಾ ದುಃಖದ ವಿಷಯ. ಆದ್ರೆ ಈಗ ಇದು ಮಕ್ಕಳೆಲ್ಲ ಮಾಡಿದ ನೋಡಿದ್ರೆ ಅದೆಲ್ಲ ಕಲ್ಪನೆ ಮೀರಿದವರು. ಈಗ ಅದಕ್ಕಾಗಿ ಇಲ್ಲಿ ಕೊಡುವ ದಾನಿಗಳು ಎಲ್ರಿಗೂ ನಾವು ಕೃತಜ್ಞತೆ ಹೇಳ್ಬೇಕು. ನಾವು ಈ ಶಾಲೆಗೆ ಸಿಗಬಹುದಾದಂತಹ ಸರ್ಕಾರಿ ಅನುದಾನಗಳು ಮತ್ತು ಸ್ಥಳೀಯ ಪಂಚಾಯತ್ನ ಅನುದಾನಗಳು ಈ ಶಾಲೆಗೆ ಬಹಳಷ್ಟು ರೀತಿಯಲ್ಲಿ ಸಹಕಾರಿಯಾಗಿದೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂದೀಪ್ ಮಡಿವಾಳ್ ಇದ್ದಾರೆ. ಸರ್, ಈ ಶಾಲೆ ಬಗ್ಗೆ ಹೇಳುವುದಾದ್ರೆ ತಮ್ಮ ಮೊದಲ ಅಭಿಪ್ರಾಯ ಅಂತ ಏನ್ ಹೇಳ್ತೀರಿ? ಈ ಶಾಲೆಗೆ ನಮ್ಮ SDMC SDMC ಅವರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಪಂಚಾಯತ್ ವತಿಯಿಂದ ಅವ್ರ ಕೆಲವು ಬೇಡಿಕೆಗಳು ಇರ್ತವೆ, ನಮ್ಗೆ ನೀರಿನ ಟ್ಯಾಂಕ್ ವ್ಯವಸ್ಥೆ ಬೇಕು, ಅದು ಬೇಕು, ಇದು ಬೇಕು ಅಂತ. ಎಲ್ಲದನ್ನು ಒಂದೇ ಸಲಕ್ಕೆ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ. ಹಂತವಾಗಿ ನಾವು ಸರ್ಕಾರದಿಂದ ಏನೆಲ್ಲ ಅನುದಾನ ಬರುತ್ತೆ ಅದರಲ್ಲಿ ಹಂತವಾಗಿ ಅದಕ್ಕೂ ನಾವು ಅನುದಾನವನ್ನು ಕೊಡ್ಬೇಕಿದ್ರೆ ಅದಕ್ಕೂ ಕೆಲವು ಷರತ್ತುಗಳು ಇರುತ್ತವೆ. ಹಾಗಾಗಿ ನಾವು ಹಂತವಾಗಿ ಸ್ವಲ್ಪ ಕೆಲಸವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿದ್ದೇವೆ. ಹಾಗಾಗಿ ಸಣ್ಣದು ಕೆಲವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಇನ್ನು ದೊಡ್ಡ ಕೆಲಸ ಏನಾದ್ರು ಇದ್ರೆ ಅದನ್ನು ಹಂತವಾಗಿ ಮಾಡ್ತೇವೆ ಅಂತ ಹೇಳ್ತಾ, ಇಲ್ಲಿವರೆಗೆ ಪಂಚಾಯತ್ ವತಿಯಿಂದ ಈಗ ಶಾಲೆಗಾಗಿ ಯಾವುದೆಲ್ಲ ಯೋಜನೆಗಳನ್ನ ತಾವು ಮಾಡಿಕೊಟ್ಟಿದ್ದೀರಿ ಅನ್ನುವಂಥದ್ದನ್ನ ತಮ್ಮ ಗಮನದಲ್ಲಿ ಇದ್ರೆ? ನಾವು ಪಂಚಾಯತಿಂದ ಒಂದು ಶೌಚಾಲಯವನ್ನು, ಪಂಚಾಯತಿಂದ ಅಂತಲ್ಲ, ಅದು ಶಿಕ್ಷಣ ಇಲಾಖೆ ಮತ್ತು ನರೇಗಾ ಇದರ ಕನ್ವರ್ಜೆನ್ಸಿ ವರ್ಕ್, ಹಾಗೆ ಅದು ಒಂದು ಟಾಯ್ಲೆಟ್ ಒಂದು ಆಗಿದೆ. ಮತ್ತೆ ಇನ್ನೊಂದು ಇವ್ರದ್ದು ಬೇಡಿಕೆ ಇದೆ, ನೀರಿನ ಟ್ಯಾಂಕ್ ಅದು ಹಾಳಾಗಿದೆ. ಹಾಗಾಗಿ ನೀರಿನ ಟ್ಯಾಂಕಿಗೆ ಒಂದು ಅನುದಾನ ಇಟ್ಟು ನೀವು ಮಾಡಿ ಕೊಡ್ಬೇಕಂತೇಳಿ, ಅದಕ್ಕೆ ಇನ್ನು ಮುಂದಿನ ಇದರಲ್ಲಿ ಇಟ್ಟು ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದಕ್ಕೆ ಕ್ರಿಯೋಜನೆ ಆಗ್ತಾ ಉಂಟು, ಮಾಡಿದ್ದೇವೆ ಈಗಾಗಲೇ. ಮತ್ತೆ ಮೈದಾನದ ಕೆಲಸ ಒಂದು ನರೇಗಾದ್ದು ಪ್ರಗತಿಯಲ್ಲಿದೆ, ಸ್ವಲ್ಪ ಕೆಲಸ ಆಗಿದೆ. ಇನ್ನು ಮುಂದಕ್ಕೆ ಅದು ಇನ್ನು ಆಗ್ಲಿಕ್ಕಿದೆ, ಆಗುತ್ತೆ ಅಂತೆ. ತಾವು ಈ ಶಾಲೆಯನ್ನ ಕಂಡಾಗೆ ವೈಯಕ್ತಿಕವಾಗಿ ಕೂಡ ಈ ಶಾಲೆ ಊರಿನವರ ಬಗ್ಗೆ ತಮಗೆ ಬಹಳ ಪರಿಚಯ ಕೂಡ ಇದೆ. ಈ ಶಾಲೆಯನ್ನ ಕಂಡಾಗೆ ಈ ಶಾಲೆಯ ಅಲ್ಲಿ ಕೆಲಸ ಮಾಡುವಂತ ಯುವಕರಿರ್ಬೋದು, ಶಾಲೆಯ ಆಡಳಿತ ಮಂಡಳಿ ಇರ್ಬೋದು, ಶಿಕ್ಷಕಿ ವರ್ಗ ಇರ್ಬೋದು, ಇವರೆಲ್ಲರ ಬಗ್ಗೆ ತಾವು ಏನಾದ್ರು ತಮ್ಮ ಅಭಿಪ್ರಾಯವನ್ನು ಹೇಳುದಾದ್ರೆ? ಶಾಲೆಯ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಶಾಲಾ ಅಧ್ಯಾಪಕರು, ಶಿಕ್ಷಕ ವೃಂದದವರು ಹಾಗೂ ಇನ್ನಿತರ ಕೆಲಸದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಶಾಲೆ ಬಗ್ಗೆ ತುಂಬಾ ಅವರಿಗೆ ಅಭಿಮಾನ ಇದೆ. ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಅವರಿಗೆ ಒಳ್ಳೆ ಮನಸ್ಸಿದೆ. ಹಾಗೆ ಇಲ್ಲಿಯ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘ, ಹಾಗೆ ಗೆಳೆಯರ ಬಳಗ, ಇವರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶಾಲೆಯ ಅಭಿವೃದ್ಧಿ ಹೊಂದಬೇಕು, ಮತ್ತೆ ಶಾಲೆಯು ಇನ್ನೂ ಎತ್ತರಕ್ಕೆ ಹೋಗ್ಬೇಕು. ಈ ಕಾಜರುತ್ತು ಶಾಲೆಯ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ಸರ್ಕಾರದಿಂದ ಹೆಚ್ಚಾಗಿ ಏನು ಸಹಕಾರ ಸಿಗ್ತಾ ಇಲ್ಲ. ಹಾಗೆ ಊರಿನವರ ಮತ್ತು ಶಾಲಾಭಿಮಾನಿಗಳ ಇದರಿಂದ ದೇಣಿಗೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಕೊಠಡಿಗಳನ್ನು ಮಾಡಿದ್ದಾರೆ. ಇನ್ನು ಮುಂದಕ್ಕೂ ನಮ್ಮ ಪಂಚಾಯತಿಂದ ಏನೆಲ್ಲ ಕೊಡ್ಲಿಕ್ಕೆ ಆಗತ್ತೆ ಅದನ್ನೆಲ್ಲ ನಾವು ಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. SDMC ಅಧ್ಯಕ್ಷರನ್ನೇ ಕೇಳುವ. ಸರ್, ಇಲ್ಲಿ ಈ ಶಾಲೆಯ ಬಗ್ಗೆ ಇಲ್ಲಿನ ಪಂಚಾಯತ್ ಇರ್ಬೋದು, ಇಲ್ಲಿನ ವ್ಯವಸ್ಥೆಗಳಿರ್ಬೋದು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿಯಾದ ಸಹಕಾರ ಕೊಡ್ತಾ ಇದ್ದಾರೆ? ನಿಜವಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ಇವರು ಆಗ್ಲೇ ಹೇಳಿದ್ರು, ಒಂದು ಶೌಚಾಲಯ ಆಗಿದೆ, ಈಗ ಮೈದಾನ ಸ್ವಲ್ಪ ಕೆಲಸ ಪ್ರಗತಿಯಲ್ಲಿದೆ. ಇವರು ಒಂದು ಆತಲೆ ಬಿಟ್ಟು ಹೋದ್ರು. ಕಳೆದ ವರ್ಷ 1.5 ಲಕ್ಷದ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಅದರೊಟ್ಟಿಗೆ ಕೈ ತೊಳೆಯ ಬೇಸಿನ್ ಇಲ್ಲ, ಅದರೊಟ್ಟಿಗೆ ಸಟ್ಟು ಬರುತ್ತೆ, ಅದು ಕೂಡ ಕೆಲಸ ಮಾಡಿದ್ದಾರೆ. ನಿಜವಾಗಿ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ ನಮ್ಗೆಲ್ಲ. ನಿಮ್ಗೆ ಶಾಲೆಗೆ ಸರ್ಕಾರದ ಮತ್ತು ಇಲ್ಲಿನ ಸ್ಥಳೀಯ ಆಡಳಿತದಿಂದ ಸಹಕಾರವನ್ನು ನೀವು ಮೆಚ್ಚಿಕೊಳ್ತೇವೆ. ಅಂದ್ರೆ ನಾವು ನಿರೀಕ್ಷೆ ಮಾಡಿದಷ್ಟು ನಮ್ಗೆ ಸಿಕ್ಕಿಲ್ಲ, ಅಂದ್ರೆ ಅವರಿಗೆ ಕೂಡ ಅನುದಾನ ಬರಬೇಕು, ಅದು ಕೂಡ ನೋಡ್ಬೇಕಲ್ಲ ನಾವು. ತಮ್ಮ ಇನ್ನು ಮುಂದಿನ ನಿರೀಕ್ಷೆಗಳು ಯಾವ ರೀತಿಯಲ್ಲಿದೆ? ನಿರೀಕ್ಷೆ ತುಂಬಾ ಇದೆ ಸರ್. ನಮ್ದು ಈಗ ಕ್ಲಾಸ್ ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವ, ಇವತ್ತು 3 ಕೊಠಡಿಗಳು ಉದ್ಘಾಟನೆ ಆಯಿತು. ನಮ್ಗೆ ಇನ್ನು ಕೊಠಡಿಗಳ ಅವಶ್ಯಕತೆ ತುಂಬಾ ಇದೆ. ಇನ್ನು ಪ್ರಯೋಗಾಲಯ ಅಲ್ಲಿ ಮಾಡ್ಲಿಕ್ಕಿದೆ, ಸುಮಾರು ಕೆಲಸ ಇದೆ ನಮ್ಗೆ. ಈ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರ ಕೂಡ ತುಂಬಾ ಅಗತ್ಯ ಇದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ತಮ್ಮ ಏನಾದ್ರೂ ಸಹಕಾರವನ್ನು ಕೊಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. ಅದರಲ್ಲಿ ಕೂಡ ಸರ್ಕಾರಿ ಶಾಲೆ ಅದರ ಅಭಿವೃದ್ಧಿ ಅನ್ನುವಂಥದ್ದು
ಅದು ಕೇವಲ ಶಾಲೆ ಇಲಾಖೆಯಿಂದ ಮಾತ್ರ ಸಾಧ್ಯ ಇಲ್ಲ, ಅದಕ್ಕೆ ಊರಿನ ಒಂದಷ್ಟು ಜನರ ಸಹಕಾರ ಬೇಕು. ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಬಹಳಷ್ಟು ಕೇಳಿದ್ವಿ. ಇಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಮಾತ್ರ ಇಷ್ಟೊಂದು ದೊಡ್ಡ ಮಟ್ಟದ ಸಂಸ್ಥೆಯನ್ನ ಎದ್ದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿದ್ದು ಅಂತ. ನಾವು ಒಂದಷ್ಟು ಗೆಳೆಯರ ಬಳಗ ಮತ್ತೆ ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಾವು ಅವರನ್ನೇ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್, ಮೊದ್ಲಿಗೆ ಹೇಳ್ಬೇಕಂದ್ರೆ ನಿಮ್ಮ ಎಲ್ಲರ ಒಂದು ಎದೆಯಲ್ಲಿ ಕಾಣ್ತಾ ಉಂಟು ನಮ್ಮ ಶಾಲೆ ನಮ್ಮ ಹೆಮ್ಮೆ, ಅದರ ಬಗ್ಗೆ ಹೇಳುದಾದ್ರೆ? ಸರ್, ಈಗೊಂದು ಶಾಲೆ ಅಂತ ಹೇಳಿದ್ರೆ ಊರಿಗೊಂದು ದೇವಾಲಯವಿದ್ದ ಹಾಗೆ. ಆ ದೇವಾಲಯಕ್ಕಿಂತ ದೊಡ್ಡದು ಯಾವುದಿಲ್ಲ ಹೇಳ್ತಾರೆ. ಹಾಗಾಗಿ ನಮ್ಗೆ ಈ ಒಂದು ಶಾಲೆಯನ್ನು ಉಳಿಸೋದು, ನಮ್ಮ ಶಾಲೆಯ ಬೆಳವಣಿಗೆ ನೋಡುದು ನಮ್ಗೊಂದು ತುಂಬಾ ಹೆಮ್ಮೆ. ಹಾಗಾಗಿ ನಾವು ಇದನ್ನ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂಬ ಧ್ಯೇಯದೊಂದಿಗೆ ಇದು ಶಾಲೆಯನ್ನು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂಥದ್ದು ನಮ್ಮ ಒಗ್ಗೂಡಿಸಿಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಅಂತ ತಾವು ಅನ್ಕೊಳ್ತೀವಿ. ಖಂಡಿತ. ನಾನು ಮೊದ್ಲೇ ಕೇಳುದು, ತಾವು 2018ರಿಂದ ಈ ಹಳೆ ವಿದ್ಯಾರ್ಥಿಗಳ ಒಕ್ಕೂಟಕ್ಕೆ ಮತ್ತೆ ಜೀವ ಬಂತು. ನಾವು ಮತ್ತೊಮ್ಮೆ ಅದನ್ನ ಪುನಃ ಸ್ಥಾಪಿಸಿ ಅದಕ್ಕೆ ಹೊಸ ಒಂದು ಚೈತನ್ಯವನ್ನು ತುಂಬಿದ್ವಿ ಅಂತ. ಆ ಯೋಚನೆ ನಿಮ್ಗೆ ಹೇಗೆ ಬಂತು ಸರ್? ಆಗ ಹೇಗಿತ್ತು ಕೇಳಿದ್ರೆ, ನಮ್ಮ ಈ ಒಂದು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಯ್ತು ಅಂತ ಹೇಳಿದ್ರು. ತುಂಬಾ ಕಮ್ಮಿ ಅಂತ ಹೇಳಿದ್ರೆ 33 ಬಂದಿತ್ತು. ಖಂಡಿತವಾಗಿಯೂ ಇಲ್ಲಿದ ಪೇರೆಂಟ್ ಎಲ್ಲ ಮಾತಾಡ್ಕೊಂಡು ಇಲ್ಲಿದ ಮಕ್ಕಳನ್ನೆಲ್ಲ ನಾವು ಸಮೀಪದ ಬೇರೆ ಶಾಲೆಗೆ ಕಳಿಸ್ತೇವೆ. ಇಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಮ್ಮಿ ಇದೆ, ಟೀಚರ್ಸ್ ಕೂಡ ತುಂಬಾ ಕಮ್ಮಿ ಇದ್ದಾರೆ, ಮಕ್ಕಳಿಗೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಅಂತ ಹೇಳುವಂತ ನಿಟ್ಟಿನಿಂದ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಾಗಾಗಿ ಒಂದು 2018ರಲ್ಲಿ ಖಂಡಿತ ಈ ಒಂದು ಶಾಲೆ ಮುಚ್ಚುವ ಸ್ಥಿತಿಗೆ ಬಂದಿದೆ. ಹಾಗಾಗಿ ಆ ಟೈಮ್ ನಲ್ಲಿ ಗೌರಿ ಟೀಚರ್ ಅಂತ ಒಬ್ರು HM ಇದ್ರು. ಅವ್ರು ನಮ್ಮನ್ನೆಲ್ಲ ಕರೆಸಿ, ನೋಡಿ ಹೀಗೆ ಪರಿಸ್ಥಿತಿ ಇದೆ, ನೀವು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಶಾಲೆ ಮುಚ್ಚಿ ಹೋಗ್ತದೆ, ಏನಾದ್ರೂ ನೀವು ಮಾಡ್ಬೇಕಂತ ಹೇಳಿದಾಗ ನಾವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಮತ್ತೆ ರಿಯೂನಿಯನ್ ಮಾಡ್ಕೊಂಡು ಶಾಲೆಯನ್ನು ಉಳಿಸ್ಬೇಕಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು, ಹೊಸ ಪ್ಲಾನ್ ಮಾಡ್ಕೊಂಡು ಹೊಸ ಸಮಿತಿಯನ್ನು ಕಟ್ಕೊಂಡ್ವಿ. ಸರಿ, ಯಾವತ್ತೂ ಕೂಡ ಒಂದು ಹೋರಾಟ ಮಾಡ್ಬೇಕಾದ್ರೆ ಮೊದಲ ಹೆಜ್ಜೆ ಅನ್ನುವಂತ ತುಂಬಾ ಸಂಘರ್ಷದಿಂದ ಕೂಡಿರುತ್ತೆ. ಖಂಡಿತ. ತಮಗೆ ಆ 2018ರಲ್ಲಿ ಪ್ರಾರಂಭವಾದಾಗ ನೀವು ಮತ್ತೊಮ್ಮೆ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋಂತ ಯೋಚನೆ ಮಾಡಿದಾಗ ತಮಗೆ ಯಾವ್ಯಾವ ರೀತಿಯ ಸವಾಲುಗಳು ಎದುರಾಯ್ತು? ಖಂಡಿತ. ಇದೊಂದು ಕನ್ನಡ ಮಾಧ್ಯಮ ಶಾಲೆ ಆಗಿದ್ದಾಗ ಕನ್ನಡ ಮಾಧ್ಯಮನೇ ಉಳಿಸ್ಬೇಕಂತ ನಾವು ತುಂಬಾ ಪ್ರಯತ್ನ ಪಟ್ಟದ್ದು. ಪ್ರತಿ ಮನೆಗೆ ನಾವೆಲ್ಲ ಕೆಲ್ಸಕ್ಕೆ ಹೋಗುವರೆ, ಈ ತಂಡ ಎಲ್ಲ ಏನೋ ಒಂದು ಸಣ್ಣ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ ಇರುವವರು ನಾವೆಲ್ಲ. ಸೊ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಸಂಜೆ ಹೊತ್ತಿಗೆ ಎಲ್ಲ ಮನೆಗೆ ಭೇಟಿ ನೀಡಿ ನಮ್ಮ ಮಕ್ಕಳನ್ನು ಈ ಶಾಲೆಗೆ ತಂದು ಹಾಕಿ ಅಂತ ಹೇಳಿದ್ವಿ. ಬಟ್ ಪೇರೆಂಟ್ಗಳು ಹೇಳಿದ್ ಒಂದೇ, ಖಂಡಿತ ನೀವು ಕನ್ನಡ ಮಾಧ್ಯಮವನ್ನೇ ಕಂಟಿನ್ಯೂ ಮಾಡ್ತಿರಾದ್ರೆ ಖಂಡಿತ ನಾವು ನಮ್ಮ ಮಕ್ಕಳನ್ನ ಕಳ್ಸೋದಿಲ್ಲ. ಯಾಕಂದ್ರೆ ಈಗ ಸ್ಪರ್ಧಾತ್ಮಕ ಜಗತ್ತಿದೆ ಅಲ್ಲ, ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು, ಮಕ್ಕಳು ನಮ್ದು ಆಂಗ್ಲ ಭಾಷೆ ಮಾತಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಪೇರೆಂಟ್ಸ್ ಈ ಕನ್ನಡ ಮಾಧ್ಯಮ ಆದ್ರೆ ಖಂಡಿತ ಕಳಿಸೋದಿಲ್ಲ ಹೇಳಿದ್ರು. ಹಾಗೆ ನಾವೆಲ್ಲ ಮತ್ತೆ ಪ್ಲಾನ್ ಮಾಡ್ಕೊಂಡು, ನೋಡು ಹಾಗಾದ್ರೆ ಆಂಗ್ಲ ಮಾಧ್ಯಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವ ಅಂತ ಹೇಳಿ ಸಮೀಪದ ಕೆಲವೊಂದು 3-4 ಶಾಲೆಗಳನ್ನ ಭೇಟಿ ನೀಡಿದ್ವಿ. ಗಾಂಧಿ ಶತಾಬ್ದಿ, ಈ ನಂದಿಕೂರು ಅಂತ ಕೆಲವು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಆಡಳಿತ ಮಂಡಳಿದೊಂದಿಗೆ ಚರ್ಚೆ ಮಾಡಿ ಇದನ್ನು ಹೇಗೆ ಮಾಡ್ಬೋದು, ಇದರ ಪೂರ್ವಪರ ಹೇಗೆ, ಇದನ್ನು ಎಷ್ಟು ಸಮಯ ತನಕ ನಾವು ಮುಂದುವರಿಸಬಹುದು, ಇಂಥವೆಲ್ಲ ಕೆಲವು ವಿಷಯವನ್ನು ಅವರೊಟ್ಟಿಗೆ ಚರ್ಚೆ ಮಾಡಿಕೊಂಡು ಆಮೇಲೆ ಇಲಾಖೆಯೊಂದಿಗೆ ಮಾತಾಡಿ ಅವರ ಅನುಮತಿಯ ಮೇರೆಗೆ ನಾವು 2018ರಲ್ಲಿ LKG UKG ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಮನೆಗೆ ಹೋದ್ವಿ. ಯಾಕಂದ್ರೆ ಖಾಲಿ ಆಂಗ್ಲ ಮಾಧ್ಯಮ ಶುರು ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಪೇರೆಂಟ್ಸ್ಗೆ ಅಂತ ನಂಬಿಕೆ ಬರುವುದಿಲ್ಲ ಅಂತ ಹೇಳಿ ಮತ್ತೆ ನಾವು ಅವರೊಟ್ಟಿಗೆ ಮತ್ತೆ ಪೇರೆಂಟ್ ಒಟ್ಟಿಗೆ ಮಾತಾಡಿ ಅವರನ್ನ ಕನ್ವಿನ್ಸ್ ಮಾಡಿ ಪ್ರಥಮ ವರ್ಷ 2019-20 ಸಾಲಿನದ್ದು ನಮ್ಮ ಪ್ರಥಮ ವರ್ಷ ಈ ಶಾಲೆಗೆ. ಆ ವರ್ಷ ನಮಗೆ ಆಂಗ್ಲ ಮಾಧ್ಯಮಕ್ಕೆ 51 ಮಕ್ಕಳು ಆಗ. ಬಟ್ ನೀವು ಮನೆಗೆ ಹೋದ್ವಿ ಅಂತ ಹೇಳಿದ್ರಿ, ಆ ಮನೆಗೆ ಹೋದ ಆ ಒಂದು ಘಟನೆಗಳನ್ನ ಹೇಳೋದಾದ್ರೆ? ಖಂಡಿತ. ನಾವೆಲ್ಲ ಈಗ ಕೆಲಸ ಮುಗಿಸಿ ಒಂದು 5-6-7 ಗಂಟೆಗೆ ಮನೆಗೆ ಬರ್ತಿದ್ವಿ. ಆಮೇಲೆ ನಾವೆಲ್ಲ ಒಂದು ತಂಡ ಮಾಡ್ಕೊಂಡು ಸಂಜೆ ಒಂದು 10-11 ಗಂಟೆ ತನಕ ತಿರುಗಿದ್ದು ಇದೆ ಮನೆಗೆ, ಊರಿನ ಮನೆ ಯಾಕಂದ್ರೆ 6 ತಿಂಗಳ ಕಾಲ ನೀವು ನಾವು ಮನೆಗೆ ಹೋಗಿದ್ದೇವೆ. ಯಾಕಂದ್ರೆ ಅಷ್ಟು ಪೇರೆಂಟ್ ಅನ್ನ ಕನ್ವಿನ್ಸ್ ಮಾಡಿದ್ದೇವೆ. ಬಟ್ ಆದ್ರೂ ಕೂಡ ನಮ್ಗೆ ಪೇರೆಂಟ್ ಇದಂತೆ ಸಿಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಂಗ್ಲ ಮಾಧ್ಯಮ ಶುರು ಮಾಡಿದ್ಮೇಲೆ ಆದ್ರೂ ಕೂಡ ಅವರಿಗೆ ಸಂಶಯ ಇತ್ತು. ಯಾಕೆ ಸಂಶಯ ಕೇಳಿದ್ರೆ, ಒಂದು ಕನ್ನಡ ಮಾಧ್ಯಮದಲ್ಲಿ ಯುವಕರೆಲ್ಲ ಒಟ್ಟಾಕೊಂಡು ಈಗ ನಮ್ಮ ಸಂಘ ಹೇಗುಂಟು ಕೇಳಿದ್ರೆ, ಈ ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ದೇಶ ಕಟ್ಟಬೇಕಾದ್ರೆ ಸಣ್ಣ ಮನಸ್ಸಿನ ದೊಡ್ಡ ವ್ಯಕ್ತಿಗಳು ಸಾಧ್ಯ ಇಲ್ಲ ಅಂತೆ, ದೊಡ್ಡ ಮನಸ್ಸಿನ ಸಣ್ಣ ವ್ಯಕ್ತಿಗಳೇ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸಣ್ಣ ವ್ಯಕ್ತಿಗಳೇ ನಾವು ಶುರು ಮಾಡಿದ್ರಿಂದ ಒಂದು ಹೆತ್ತವರಿಗೆ ಒಂದು ಡೌಟ್ ಇತ್ತು, ಇವು ಹೇಗೆ ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ಶಾಲೆ ಒಂದು ಆರಂಭಿಸೋದು ಸುಲಭ, ದೊಡ್ಡ ಯೋಜನೆ ಅದೆಲ್ಲ. ಹಾಗಾಗಿ ಅಂತ ಧೈರ್ಯ ಅವರಿಗೆ ಇರ್ಲಿಲ್ಲ. ಒಂದು ಮನೆಗೆ ಹೋಗಿ 2 ದಿನದಲ್ಲಿ ಅವರು ಮತ್ತೆ ನಮ್ಗೆ ಇನ್ಫಾರ್ಮೇಶನ್ ಬರೆದಿದ್ದು, ಇಲ್ಲಂತೆ ಅವರು ಮತ್ತೆ ಆ ಶಾಲೆಗೆ ಹಾಕುವುದಿಲ್ಲ ಅಂತ ಕೇಳಿದ ಕೂಡಲೇ ನಾವು ಮತ್ತೆ ಆ ದಿವಸ ಮತ್ತೆ ಮೀಟಿಂಗ್ ಮಾಡ್ಕೊಂಡು ಮತ್ತೆ ಮನೆಗೆ ತಿರುಗಿ ಹೋಗುದು. ಹಾಗೆ ಒಂದೊಂದು ಮನೆಗೆ
ಸುಮಾರು ಒಂದು 5-6 ಸಲ 5-6 ಬಾರಿ ನಾವು ಹೋದದಿದೆ. ಹಾಗಾಗಿ ತುಂಬಾ ಕೆಲಸ ಮಾಡಿದ್ದು ಆ ಸಮಯದಲ್ಲಿ. ನಮ್ಮೆಲ್ಲ ಹಳೆ ವಿದ್ಯಾರ್ಥಿ ಬಂಧುಗಳು, ಊರವರು, ನಮ್ದೊಂದು ಯುವಕರ ಪಡೆ 100ಕ್ಕಿಂತ ಹೆಚ್ಚು ಯುವಕರಿದ್ದಾರೆ. ಎಲ್ಲ ಯುವಕರು ಒಂದೊಂದು ಡಿವೈಡ್ ಮಾಡ್ಕೊಂಡು ಒಂದೊಂದು ಮನೆಗೆ ಹೋಗಿ ಅಲ್ಲಿ ಅವರ ಪೇರೆಂಟ್ ಅನ್ನ ಕನ್ವಿನ್ಸ್ ಮಾಡಿ ಕಡೆಗೆ ನಾವು ಇಷ್ಟೊಂದು ಒಳ್ಳೆ ಸ್ಟ್ರೆಂತ್ ಅನ್ನು ನಮ್ಗೆ ಸ್ಕೂಲಲ್ಲಿ ಮಾಡ್ಲಿಕ್ಕಾಯ್ತು ಅಂತ. ಸರಿ, ಮತ್ತೆ ಶಾಲೆಗೆ ಮಕ್ಕಳನ್ನ ಸೇರಿಸಲಿಕ್ಕೆ ಪ್ರಾರಂಭ ಆಯ್ತು. ಆ ಮಕ್ಕಳನ್ನ ಸೇರಿಸಿದಾಗ ಈ ಶಾಲೆಯಲ್ಲಿ ಒಂದಷ್ಟು ಮೂಲಭೂತ ವ್ಯವಸ್ಥೆಗಳು ಬೇಕು. ಅದರ ನಿಟ್ಟಿನಲ್ಲಿ ತಾವು ಏನಾದ್ರು ಏನು ಸಹಕಾರ ಕೊಟ್ರಿ ಶಾಲೆಗೆ? ಆ ಸಂದರ್ಭದಲ್ಲಿ ನಮ್ಗೆ ಹೊಸ ಕಟ್ಟಡ ಅಂತ ಮಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕಂದ್ರೆ ಶುರುವಾದ ಶಾಲೆಗೆ ಡೊನೇಷನ್ ಅಂತದ್ದು ಬರುವುದಿಲ್ಲ. ಯಾಕಂದ್ರೆ ಈಗಿನ ಸಂಘ ಸಂಸ್ಥೆಗಳಲ್ಲಿ ಕೆಲವು ಲೋಪದೋಷಗಳು ಇರ್ತದೆ, ಇಲ್ಲ ಅಂತಲ್ಲ. ಕೆಲವು ವ್ಯಕ್ತಿಗಳಿಗೆ ಈ ಪ್ರಪಂಚ ಹೇಗಿದೆ ಕೇಳಿದ್ರೆ ಕೆಲವೊಮ್ಮೆ ನಂಬಿಕೆಯ ಮೇಲೆ ಹೋಗ್ತಾರೆ. ಎಷ್ಟು ಟ್ರಾನ್ಸ್ಪರೆನ್ಸ್ ನಾವು ಇರ್ತೇವೆ ಅಷ್ಟು ನಮ್ಗೆ ಡೊನೇಷನ್ ಬರುತ್ತದೆ. ಹಾಗಾಗಿ ಆರಂಭದ ವರ್ಷದಲ್ಲೇ ನಮ್ಗೆ ಅಂತ ಡೊನೇಷನ್ ಸಿಗುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ ಇತ್ತು. ಹಾಗಾಗಿ ಹಳೆಯ ಒಂದು ಕಟ್ಟಡ ಒಂದಿತ್ತು, ಅದೆಲ್ಲ ಒಂಥರ ಪಾಳು ಬಿದ್ದಿತ್ತು. ಅದನ್ನ ತುಂಬಾ ಚಂದ ಮಾಡಿದ್ವಿ. ನಾವೇ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡ್ವಿ. ಅದನ್ನ ಬೇರೆ ಯಾರು ಕೂಡ ಹಣ ಕೊಟ್ಟು ಯಾವುದೇ ಒಂದು ವ್ಯಕ್ತಿಯನ್ನ ಕೆಲಸಕ್ಕೆ ನೇಮಿಸೋದು ಮಾಡ್ಲಿಲ್ಲ. ಹಳೆ ವಿದ್ಯಾರ್ಥಿಗಳೇ ಸೇರಿ ರಾತ್ರಿ ಹಗಲಂತ ನೋಡದೆ ಎಲ್ಲ ನೆಲವೆನ್ನೆಲ್ಲ ತೆಗೆದು ಟೈಲ್ಸ್ ಎಲ್ಲ ಹಾಕಿ ಮೇಲೆ ಚಂದ ಮಾಡಿ ರೂಪಿಂಗ್ ಎಲ್ಲ ಮಾಡಿ ಮತ್ತೆ ಪೇಂಟ್ ಎಲ್ಲ ಮಾಡ್ಕೊಂಡು, ಮತ್ತೆ ನಮ್ಗೆ 3 ಕ್ಲಾಸ್ ರೂಮ್ ಅವಶ್ಯಕತೆ ಇತ್ತು ಫಸ್ಟ್ ವರ್ಷ. ಹಾಗೆ ಸ್ವಲ್ಪ ಕಟ್ಟಡ ಸ್ವಲ್ಪ ದೊಡ್ಡದಿತ್ತು. ಹಾಗೆ ಅದನ್ನೇ 3 ಪಾರ್ಟಿಷನ್ ಮಾಡಿ, ಅಲ್ಯೂಮಿನಿಯಂ ಪಾರ್ಟಿಷನ್ ಮಾಡಿ ನಮ್ಮ ತರಗತಿಗೆ ಪ್ರಥಮ ವರ್ಷಕ್ಕೆ ಎಷ್ಟು ಬೇಕು ಸಣ್ಣ ಮಟ್ಟದಲ್ಲಿ ನಾವು ಅದನ್ನ ರೆಡಿ ಮಾಡ್ಕೊಂಡ್ವಿ. ಅದು ತುಂಬಾ ಸುಂದರ ಆಯ್ತು. ಯಾಕಂತ ಹೇಳಿದ್ರೆ ಅದು ಯಾಕೆ ಗೊತ್ತಿಲ್ಲ, ದೇವರ ಕೃಪೆ ಏನೋ ಗೊತ್ತಿಲ್ಲ. ಬಟ್ ಅದು ಮಾಡಿದ್ಮೇಲೆ ನಮ್ಗೆ ನಮ್ಮ ನಿರೀಕ್ಷೆಗೆ ಮೀರಿದ ಒಂದು ಸುಂದರತೆ ಆ ತರಗತಿಯಲ್ಲಿ ನಮಗೆ ಕಾಣುತ್ತೆ. ಖಂಡಿತ. ಆ ಬಳಿಕ ನಾವೀಗ ಕಾಣ್ತಾ ಇದ್ದೇವೆ ಇಲ್ಲಿ ಹೊಸ ಕಟ್ಟಡಗಳೆಲ್ಲ ರಚನೆ ಆಯ್ತು. ಇದರ ಹಿಂದೆ ಒಂದಷ್ಟು ದಾನಿಗಳಿದ್ದಾರೆ. ಅದಕ್ಕೆ ತಮ್ಮ ಶ್ರಮ ಹೇಗಿತ್ತು? ಆ ದಾನಿಗಳನ್ನು ಒಗ್ಗೂಡಿಸಬೇಕು, ಅವರ ಜೊತೆ ಮಾತಾಡ್ಬೇಕು. ಇಲ್ಲಾಂದ್ರೆ ಅವರು ಏನು ಬಂದು ಸುಮ್ಮನೆ ನಮ್ಗೆ ದುಡ್ಡು ಕೊಟ್ಟು ಹೋಗುವಂತವ್ರು ಯಾರಿಲ್ಲ. ಅವರ ಜೊತೆ ಮಾತನಾಡುವಂತದ್ದು, ಆ ರೀತಿಯಾದಂತ ತಮ್ಮ ಶ್ರಮ ಯಾವ ರೀತಿ ಹಾಕಿದ್ರಿ? ಸರ್, ನಾವು ಏನ್ ಮಾಡಿದ್ವಿ ಕೇಳಿದ್ರೆ, ಈ ಆರಂಭದಲ್ಲಿ ಕೆಲವು ನಮಗೆ ಧನ ಸಹಾಯ ಬರ್ಲಿಕ್ಕೆ ಶುರುವಾಯಿತು. ಅದು ಸಣ್ಣದ ದೊಡ್ಡದ ಗೊತ್ತಿಲ್ಲ. ನಾವೊಂದು ಹಳೆ ವಿದ್ಯಾರ್ಥಿ ಸಂಘ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ್ವಿ. ಆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಅದರಲ್ಲಿ ನಮ್ಗೆ ಏನು ಸಹಕಾರ ಬರ್ತಾ ಇದೆ ಅದನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋದ್ವಿ. ಈಗ ಎಡಿಟ್ ಮಾಡ್ತಾ, ಈಗ ಇವತ್ತೊಬ್ರು ಯಾರಾದ್ರೂ 100 ರೂಪಾಯಿ ಕೊಟ್ಟರು ಕೂಡ ಇಂಥವರಿಂದ ನಮ್ಮ ಶಾಲೆಗೆ ಇಷ್ಟು ರೂಪಾಯಿ ಬಂದಿದೆ, ಪಾರದರ್ಶಕತೆ ನಾವು ತೋರಿಸಿದ್ವಿ. ಹಾಗಾಗಿ ಅದು ಏನಾಯ್ತು ಕೇಳಿದ್ರೆ, ಜನರ ಬಾಯಿಗೆ ಇಲ್ಲ, ಅಲ್ಲಿಯ ಒಂದು ಸಂಸ್ಥೆ ತುಂಬಾ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ, ಯಾವುದನ್ನು ಮುಚ್ಚುಮರೆ ಮಾಡ್ತಿಲ್ಲ. ಏನು ಸಣ್ಣ ಪುಟ್ಟ ವಿಷಯಗಳು ಇದ್ರೂ ಕೂಡ ಅದನ್ನ ನಾವು ಗ್ರೂಪ್ ಅಲ್ಲಿ ಹಾಕ್ತಿಕ್ಕೆ ಶುರು ಮಾಡಿದ್ವಿ. ಹೆಚ್ಚಿನ ಜನರು ಆ ಗ್ರೂಪ್ ಅಲ್ಲಿ ಇದ್ದಾರೆ. ಎಲ್ಲ 500-600 ಜನ ಇರುವಂತಹ ಒಂದು ಗ್ರೂಪ್ ಅದು. ಅದ್ರಲ್ಲಿ ಎಲ್ಲ ಜನ ಎಲ್ಲರಿಗೂ ನಾವು ಕಳಿಸ್ತಿದ್ವಿ. ಮತ್ತೆ ಯಾರಾದ್ರೂ ಡೊನೇಷನ್ ಕೊಟ್ಟರು ಕೂಡ ಅವರಿಗೆ ಒಂದು ವಿಶ್ ಮಾಡುವಂತದ್ದ, ಹಾಗೆ ಒಂದು ಪೋಸ್ಟರ್ ಮಾಡಿ ವಸ್ತು ರೂಪದಲ್ಲಿ ಯಾರು ಸಹಕಾರ ಮಾಡ್ತಾರೆ, ಹಣದ ರೂಪ ಸಹಕಾರ ಮಾಡ್ತಾರೆ, ಎಲ್ಲವನ್ನ ಗ್ರೂಪ್ ಅಲ್ಲಿ ಮಾಡಿ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದ್ದದ್ರಿಂದ ಒಬ್ಬರ ಬಾಯಿಂದ ಒಬ್ಬರಿಗೆ ಅದು ಹರಿದಾಡ್ತು. ಹಾಗಾಗಿ ಮತ್ತೆ ಧನ ಸಹಾಯಗಳು ಸ್ವಲ್ಪ ನಮ್ಮ ಇಲ್ಲಿಯ ಕೆಲವು ವಿಚಾರಗಳನ್ನು ಕೇಳಿದ ಮೇಲೆ ಈ ಕೆಲವು ಡೋನರ್ಸ್ ಇರ್ತಾರೆ, ಈ ಶಿಕ್ಷಣಕ್ಕೆ ಬೆಂಬಲ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ. ಅವರ ಮನಸ್ಸಿಗೆ ನಾವು ಹತ್ತಿರವಾಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಮಾಡುವಂತ ಕೆಲಸ ಅವರಿಗೆ ಏನು ಅಂತ ಗೊತ್ತಾಗದಿದ್ರೆ ಖಂಡಿತವಾಗಿ ಅವ್ರು ನಮ್ಗೆ ಸಹಕಾರ ಕೊಡುವುದಿಲ್ಲ. ಇಲ್ಲಿಯ ಒಂದು ಕೆಲಸವನ್ನ ನೋಡಿದ್ಮೇಲೆ, ಇಲ್ಲಿಯ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಶ್ರಮ ನೋಡಿದ್ಮೇಲೆ ನಾವು ಅಪ್ರೋಚ್ ಆದ ಕೂಡಲೇ, ನಾವೀಗ ಒಂದು ಕಡೆಗೆ ಹೋದ್ರೆ ಈಗ ಯಾರಾದ್ರೂ ನಮ್ಗೆ ಒಬ್ರು ಹೇಳ್ತಾರೆ ಇಂಥವ್ರು ಇದ್ದಾರೆ, ನೀವು ಅವರನ್ನು ಅಪ್ರೋಚ್ ಆಗಿ ಅಂತ ಹೇಳ್ತಾರೆ. ಅಪ್ರೋಚ್ ಆದ ಕೂಡಲೇ ನಾವು ಅವರಿಗೆ ಎಲ್ಲ ವಿಚಾರವನ್ನು ಹೇಳ್ತೇವೆ. ನೋಡಿ ಸರ್, ನಾವು ಹೀಗೆ ಟ್ರಾನ್ಸ್ಪರೆಂಟ್ ಆಗಿದ್ದೇವೆ, ನಾವು ಇಂಥ ಕೆಲಸವನ್ನ ಮಾಡಿದ್ದೇವೆ ಅಂತೆಲ್ಲ, ನಮ್ಮ ಕೆಲಸದೆಲ್ಲ ನಾವೇ ವರ್ಕ್ ಮಾಡಿದೆಲ್ಲ ತೋರಿಸಿದಾಗ ಅವರಿಗೆ ಒಂದು ಖುಷಿ ಆಗ್ತದೆ. ಮತ್ತೆ ನಾವು ಏನ್ ಮಾಡಿದ್ದೇವೆ ಕೇಳಿದ್ರೆ, ಯಾವುದೇ ಒಂದು ದೇಣಿಗೆ ಕೊಡುವಾಗ ಸಹ ಮೊದಲಿಗೆ ಅವರನ್ನ ಶಾಲೆಗೆ ಕರೆಸ್ತೇವೆ. ಇಲ್ಲಿಯ ಒಂದು ವಾಸ್ತವ ಚಿತ್ರಣವನ್ನು ತೋರಿಸಿ ಆಮೇಲೆ ಅವರದ್ದು ನಾವು ಡೊನೇಷನ್ ಅನ್ನ ಪಡ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ನಾಳೆ ಅವರಿಗೂ ಮನಸ್ಸಿಗೆ ಅನಿಸ್ಬಾರ್ದು, ನಾನು ಒಂದು ಇಂಥ ವಿದ್ಯಾಸಂಸ್ಥೆಗೆ ಕೊಟ್ಟಿದ್ದೇನೆ ಬಟ್ ಅವ್ರು ಹೇಗೆ ಅದನ್ನು ಉಪಯೋಗಿಸ್ತಾರೆ ಅಂತ ಗೊತ್ತಿಲ್ಲ ಅಂತ ಅವರ ಮನಸ್ಸಿಗೆ ಬರಬಾರ್ದು ಅಂತ ಹೇಳಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ನಾವು ಉಳಿಸ್ಕೊಂಡ್ವಿ. ಹಾಗಾಗಿ ನಮ್ಗೆ ದೇಣಿಗೆಗಳು ಹೊರಗೆ ಹೋದಾಗ, ಈಗ ನಮ್ಮ ಮಾಜಿ BO ಒಬ್ಬರಿದ್ರು, ಮಂಜುಳಾ ಮೇಡಮ್ ಅಂತ, ತುಂಬಾ ಒಳ್ಳೆ ಮೇಡಮ್. ಅವರು ಕೂಡ ಈಗ ಪ್ರೆಸೆಂಟ್, ಈಗ BO ಮೇಡಮ್ ಈಗ ಪ್ರೆಸೆಂಟ್ ಡಾಕ್ಟರ್ ಎಲ್ಲಮ್ಮ ಇದ್ದಾರೆ. ಹಾಗೆ ನಮ್ಮ ಅಶೋಕ್ ಕಾಮತ್ರಿ ಸರ್ ಒಂದ್ ಸ್ವಲ್ಪ ಸಮಯ ಅವರು ಇಲ್ಲಿಯ ಶಿಕ್ಷಣಾಧಿಕಾರಿ, ಇದು BO ಆಗಿದ್ದಾರೆ, ಈಗ ಡಯಟ್ ಆಫೀಸರ್ ಆಗಿದ್ದಾರೆ. ತುಂಬಾ ಅದ್ಭುತವಾದ ಇಲಾಖೆಯ ವ್ಯಕ್ತಿಗಳು ಅವರೆಲ್ಲ. ಅವರ ಕಾರ್ಯವೈಖರಿ ನೋಡಿ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಸಹಕಾರವನ್ನು ಈಗ ಎಷ್ಟೋ ದಾನಿಗಳನ್ನು ನಮ್ಗೆ ಪರಿಚಯ ಮಾಡಿ ಕೊಟ್ಟಿದೆ ಅವರೇ. ಶಿಕ್ಷಣ ಇಲಾಖೆಯಿಂದ ಸಿಗುವಂತ ಒಂದು ಸಪೋರ್ಟ್ ಇಂದ ನಾವ್ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತದೆ. ಅವರ ಮುಖೇನ ತುಂಬಾ ಡೋನರ್ಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆದರು.
ಖಂಡಿತ. ನಾವು ಈಗ ಇಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರವರ ವೈಯಕ್ತಿಕ ದಿನಚರಿಯಲ್ಲಿ ಅವರ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರೋದು. ಆ ತಮ್ಮ ವೈಯಕ್ತಿಕ ದಿನಚರಿಯ ಮಧ್ಯದಲ್ಲಿ ಈ ಶಾಲೆಗೆ ಯಾವ ರೀತಿಯಾದಂತ ಸಹಕಾರವನ್ನು ಕೊಡ್ತಾ ಇದ್ದಾರೆ? ಇಲ್ಲಿ ಹೇಗೆ ಅಂತ ಕೇಳಿದ್ರೆ ನೀವು ನಂಬಲಿಕ್ಕಿಲ್ಲ, ಈ ಶಾಲೆಯಲ್ಲಿ ಈಗ ಪೇರೆಂಟ್ಸ್ ಮೀಟಿಂಗ್ ಆಗ್ತದೆ, ಸಂಡೇ ಮಾಡ್ತೇವೆ. ಯಾಕಂದ್ರೆ ನಾವೆಲ್ಲ ಬೇರೆ ದಿನಗಳಲ್ಲಿ ಫ್ರೀ ಇರುವುದಿಲ್ಲ ಅಂತ ಹೇಳಿ ಸಂಡೇ ಮಾಡ್ತೇವೆ. ಬಟ್ ಸಂಡೇ ನಮ್ಮ ವೈಯಕ್ತಿಕ ದಿನವನ್ನು ಅದಕ್ಕೆ ಮೀಸಲಿಡ್ತೇವೆ. ನಮ್ಮ ಒಂದು ದಿನದ ಬಿಡುವು ಶಾಲೆಗೆ ಕೊಡ್ತೇವೆ. ಹಾಗೆ ಇಲ್ಲಿಯೇ ಇದ್ಕೊಂಡು ಎಷ್ಟೋ ಹಳೆ ವಿದ್ಯಾರ್ಥಿಗಳು ದಿನನಿತ್ಯದ ಕೆಲಸವನ್ನು ಮಾಡುವವರು ಇದ್ದಾರೆ. ಈಗ ನಮ್ಮಲ್ಲೇ ಕೆಲವರಿಗೆ ಟ್ರಾನ್ಸ್ಪೋರ್ಟ್ ಫೀಲ್ಡ್ ಅಲ್ಲಿ ಇದ್ದಾರೆ, ಅವರು ಹೆಚ್ಚಾಗಿ ಇಲ್ಲೇ ಇರ್ತಾರೆ, ಇಲ್ಲಿಯ ಕೆಲಸಗಳನ್ನು ಚಂದ ಮಾಡ್ತಾ ಹೋಗ್ತಾರೆ. ಬಟ್ ನಮ್ಮಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. ಪ್ರಾರಂಭಿಸಿದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಒಂದಷ್ಟು ಕಟ್ಟಡಗಳಾಗ್ಬೇಕು, ಮೂಲಸೌಕರ್ಯದ ವ್ಯವಸ್ಥೆಗಳಾಗ್ಬೇಕು. ಆ ನಿಟ್ಟಿನಲ್ಲಿ ತಮ್ಮ ಅಂದ್ರೆ ಇಡೀ ತಂಡದ ಶ್ರಮ ಯಾವ ರೀತಿಯಲ್ಲಿತ್ತು? ಸರ್ ಇಲ್ಲಿ ಎಂತ ಇತ್ತು ಕೇಳಿದ್ರೆ, ಇದನ್ನು ನಾವು ಫೌಂಡೇಶನ್ ಹಾಕುವಾಗ ಈ ಫೌಂಡೇಶನ್ ಕೆಲಸಕ್ಕೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಹೊಸ ಕಟ್ಟಡ ಎಲ್ಲ ಆಗ್ತಾ ಇದೆ, ಅದರ ಫೌಂಡೇಶನ್ ಕೆಲಸ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಮಾಡೋದು. ಅದೇ ಇಲ್ಲಿದ್ದು ವಿಶೇಷ. ಮತ್ತೆ ಇನ್ನೊಂದು ಕೇಳಿದ್ರೆ, ಅಲ್ಲಿ ಆ ದಿವಸ ಬಂದ ಒಬ್ಬರು ಮೇನ್ ಮೇಸ್ತ್ರಿಗೆ ನಾವು ಸಂಬಳ ಕೊಡಬೇಕು ಅಂತ ಒಂದು ಬಿಟ್ರೆ ಮತ್ತಲ್ಲಿ ನಮ್ಗೆ ಯಾವುದೇ ಖರ್ಚಾಗುವುದಿಲ್ಲ. ಎಲ್ಲಿ ತನಕ ಹೇಳಿದ್ರೆ ಆ ದಿನದ ಉಪಹಾರದ ವ್ಯವಸ್ಥೆ ಕೂಡ ಹಾಗೆ. 1-2-3 ಮನೆಗಳಿಗೆ ನಾವೇ ವಾಲಂಟಿಯರ್ ಆಗಿ ಹೇಳುದು, ಒಂದು ಮನೆಯಲ್ಲಿ 100 ತಿಂಡಿ ಅಥವಾ ಪುಂಡಿ ಅಥವಾ ಏನು ಇಡ್ಲಿ ಅನ್ನೋದು ಮಾಡಿಸಿದ್ರೆ, ಇನ್ನೊಂದು 3 ಮನೆಯಲ್ಲಿ ಅದಕ್ಕೆ ಬೇಕಾದ ಸಾಂಬಾರ್, ಇನ್ನೊಂದು ಮನೆಯಲ್ಲಿ ಚಾ, ಅಂದ್ರೆ ಯಾವುದೂ ಖರ್ಚಾಗದೆ ಇದ್ದದರಲ್ಲೇ ತುಂಬಾ ಕಮ್ಮಿ ಖರ್ಚಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಕೆಲಸ ಮಾಡುವಾಗ ಸಾಧಾರಣ 100-150 ಹಳೆ ವಿದ್ಯಾರ್ಥಿಗಳಲ್ಲಿ ಒಟ್ಟಾಗ್ತಾರೆ. ಅವರ ಮಧ್ಯದಲ್ಲಿ ಈಗಾಗಲೇ ನಾವು ತಮ್ಮ ಮಧ್ಯದಲ್ಲಿ ಅಥವಾ ಈ ಕೆಲಸ ಮಾಡುವಾಗ ಏನಾದ್ರೂ ಇದ್ರೆ ಅವರಿಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡ್ತೀರಿ, ಅವರು ಅದನ್ನ ಯಾವ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾರೆ? ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಈಗ ನೀವು ನೋಡಿದ್ರಲ್ಲ, ಇವತ್ತೊಂದು ವಾರ್ಷಿಕೋತ್ಸವ ಆಯ್ತು, ಎಲ್ಲ ಅವರವರಿಗೆ ಕೊಟ್ಟ ಜವಾಬ್ದಾರಿಯನ್ನು ಯಾರಿಗೆ ವೇದಿಕೆ ಕೊಟ್ಟಿದ್ದಾವ ಅವರು ವೇದಿಕೆ ಕೆಲಸವನ್ನು ನಿನ್ನೆ ಮುಗಿಸಿದ್ದಾರೆ, ಇವತ್ತಿಗೆ ಇಡ್ಲಿಲ್ಲ. ಏನೆಲ್ಲ ಬೇಕು ಖಂಡಿತ ಅವರೇ ಕೇಳ್ಕೊಂಡು, ಅವರಿಗೆ ಡೌಟ್ ಇದ್ರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕರೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಅದನ್ನ ನಿರ್ವಹಿಸ್ತಾರೆ. ಈಗ ನಾವು ಉಪಹಾರದ ವ್ಯವಸ್ಥೆ ಅಂತ ಕೊಟ್ಟಿದ್ದೇವೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಈಗ ನಿಮ್ಮ ಎದುರಲ್ಲಿ ಈಗ ಕಟ್ಟಡ ಉದ್ಘಾಟನೆ ಆಯ್ತು, 4 ಕೊಠಡಿಗಳ ಉದ್ಘಾಟನೆ ಮಾಡಿದ್ವಿ. ಆ ಕೊಠಡಿಗಳ ಉದ್ಘಾಟನೆಯನ್ನು ಒಂದು 3-4 ಜನ ಹಂಚಿತ್ತು. ಅಚ್ಚುಕಟ್ಟಾಗಿ ಏನೆಲ್ಲ ಬೇಕು ಅದನ್ನು ತುಂಬಾ ಚಂದವಾಗಿ ನಿರ್ವಹಿಸ್ತಾರೆ. ಹಾಗಾಗಿ ಕೊಟ್ಟ ಜವಾಬ್ದಾರಿಯನ್ನ ನಾವು ಇಟ್ಟ ನಂಬಿಕೆಗಿಂತ ಜಾಸ್ತಿಯಲ್ಲಿ ಮಾಡಿಕೊಡುವಂತ ನಮ್ಮ ಕಾರ್ಯಕರ್ತರು. ಇಲ್ಲಿ ಶಾಲೆಯನ್ನ ಕೇಂದ್ರವಾಗಿಟ್ಟುಕೊಂಡು ತಾವು ಊರಿನ ಅಭಿವೃದ್ಧಿಯನ್ನ ಕೂಡ ನಡೆಸಬೇಕು ಅನ್ನುವಂತ ಯೋಚನೆ ಇದೆ ನಮ್ಮಲ್ಲಿ. ಅದು ಯಾವ ರೀತಿಯಲ್ಲಿ ಪ್ರಗತಿಯಲ್ಲಿದೆ ಮತ್ತು ಅದರ ಮುಂದಿನ ಯೋಜನೆಗಳೇನಾದ್ರೂ ಇದ್ರೆ? ಈಗ ಮೊದಲೆಂತ ಹೇಳುವುದು ಕೇಳಿದ್ರೆ, ಒಂದು ಊರಿಗೆ ಶಾಲೆ ಮುಖ್ಯ. ಮತ್ತೆ ಇಲ್ಲಿ ಬೇರೆ ಸಂಘ ಸಂಸ್ಥೆಗಳು ಕೂಡ ಇದೆ. ಈ ಗೆಳೆಯರ ಬಳಗ ಅಂತ ಒಂದು ಸಂಘ ಸಂಸ್ಥೆ ಇದೆ. ಹಾಗೆ ಅಂದ್ರೆ ಅಲ್ಲಿ ಏನ್ ವಿಷಯ ಕೇಳಿದ್ರೆ, ಸಂಘದ ಹೆಸರು ಬೇರೆ ಬೇರೆ, ವ್ಯಕ್ತಿಗಳವರೇ ಹೆಸರಿಗೆ ಮಾತ್ರ ಸಂಘದ ಒಂದು ಹೆಸರನ್ನ ಇಟ್ಕೊಂಡಿರ್ತಾರೆ. ಬಟ್ ಏನ್ ಮಾಡ್ತೇವೆ ಹೇಳಿದ್ರೆ, ಇಲ್ಲಿ ಗೆಳೆಯರ ಬಳಗದಲ್ಲಿ ಈ ಅಂಗವೈಕಲ್ಯ ಇರುವಂತಹ ಅಥವಾ ಫಿಸಿಕಲಿ ಚಾಲೆಂಜ್ ಮಕ್ಕಳಿರುವಂತದ್ದು ಅಥವಾ ಯಾರಿಗಾದ ಆರ್ಥಿಕ ಸಮಸ್ಯೆ ಆದಾಗ ನಾವು ಸಹಕಾರ ಮಾಡುವಂತ ಒಂದು ಕೆಲಸವನ್ನು ಕೂಡ ಆ ಸಂಘದ ಮುಖೇನ ಮಾಡ್ತಾರೆ. ಶಾಲೆ ಅಂತ ಬಂದಾಗ ಶಾಲೆಯ ನಿಟ್ಟಿನಲ್ಲಿ ಬಂದ್ರೆ ಶಾಲೆಯ ಅಭಿವೃದ್ಧಿ ಕಾರ್ಯವನ್ನು ಅಷ್ಟೇ ಚೆಂದಾಗಿ ಮಾಡ್ತಾರೆ. ಇಲ್ಲಿ ದೈವಸ್ಥಾನ ಇದೆ, ದೈವಸ್ಥಾನದ ಕೆಲಸ ಅಂತ ಬಂದಾಗ ಆ ದೈವಸ್ಥಾನಕ್ಕೆ ಹೇಗೆ ಬೇಕು ಅದರ ಕೆಲಸವನ್ನು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸ್ತೇವೆ. ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಯುವ ಪಡೆಯಿಂದ ಆಗ್ತಾ ಇದೆ. ಯುವಕರ ತಂಡ ಒಂದೇ ಜಾಗಕ್ಕೆ ಹೋದಾಗ ಹೆಸರು ಬದಲಾವಣೆಗಳಾಗ್ತದೆ. ಈಗ ಕಾಜರಗುತ್ತು ಅಲ್ಲಿ ಜುಮಾದಿ ಸ್ಥಾನಕ್ಕೆ ಹೋದಾಗ ಅಲ್ಲಿಯ ಒಂದು ಮನೆಯವರ ಅಲ್ಲಿಯ ಗುರಿಕಾರರ ಜೊತೆ ಸೇರಿ ಅಲ್ಲಿ ಅವರ ಜೊತೆ ಕೆಲಸ ಮಾಡ್ತಾರೆ. ಶಾಲೆಗೆ ಬಂದಾಗ ಹಳೆ ವಿದ್ಯಾರ್ಥಿಗಳ ಹೆಸರುಗಳ ಇಲ್ಲಿ ಕೆಲಸ ಮಾಡ್ತಾರೆ. ಊರಿನ ಅಭಿವೃದ್ಧಿಗೆ ಗೆಳೆಯರ ಕೆಲಸ ಮಾಡ್ತಾರೆ. ಅಂದ್ರೆ ಒಂದು ಹೆಸರಿನಿಂದ ಅನೇಕ ಕಾರ್ಯಗಳನ್ನ ಮಾಡ್ತಾ ಒಂದೇ ಹೆಸರು ಬೇರೆ ಬೇರೆ, ತಂಡ ಒಂದೇ, ಮುಖ ಇದೆ. ಇನ್ನು ಅವಾಗೆಲ್ಲ ಇದ್ದವರೆಲ್ಲ ಸೇರಿ ಒಂದು 50-60 ಜನರ ತಂಡ, ಅದೇ ಮುಖ ಅದೇ, ಹೆಸರು ಬದಲಾವಣೆಗಳಾಗ್ತಾ ಇರ್ತದೆ. ಇಲ್ಲಿ ಬಂದಾಗ ಹಳೆ ವಿದ್ಯಾರ್ಥಿ ಸಂಘ, ಶಾಲೆ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿ ಸಂಘ ಏನಿದೆ ಅದೇ, ಊರ ಅಭಿವೃದ್ಧಿಗೆ ಗೆಳೆಯರ ಬಳಗ ಇದೆ, ದೇವಸ್ಥಾನ ಅಭಿವೃದ್ಧಿಗೆ ಅಲ್ಲಿ ದೇವರ ಸಮಿತಿ, ಅಲ್ಲಿನ ತಂಡ, ಎಲ್ಲ ತಂಡದ ಯುವಕರ ತಂಡ ಎಲ್ಲ ಒಂದೇ, ಆ ಹೆಸರು ಅಲ್ಲಲ್ಲಿಗೆ ಹೋದಾಗ ಬೇರೆ ಬೇರೆ ಹೆಸರು ಇದ್ದಾಗೆ. ಖಂಡಿತ. ಈಗ ಇಲ್ಲಿ ಹೊಸ ಕಟ್ಟಡಗಳು ಇಲ್ಲಿ ಇವತ್ತು ಉದ್ಘಾಟನೆ ಆಯ್ತು. ಆ ಕಟ್ಟಡಕ್ಕೆ ಈಗ ಸ್ಥಳೀಯವಾಗಿ ಬಹಳಷ್ಟು ತಾವು ಶ್ರಮ ಪಟ್ಟಿದ್ದೀರಿ ಮತ್ತು ಇದರಿಂದ ಒಂದಷ್ಟು ದಾನಿಗಳ ನೆರವನ್ನು ಕೂಡ ಪಡ್ಕೊಂಡಿದ್ದೀರಿ. ಈ ಬಗ್ಗೆ ಹೇಳುದಾದ್ರೆ? ನಮ್ಮ ಶ್ರಮಕ್ಕಿಂತ ಜಾಸ್ತಿ ನಮ್ಗೆ ಇಲ್ಲಿ ಶಾಲಾ ಅಭಿಮಾನ ಇಟ್ಟು ನಮ್ಗೆ ಇಲ್ಲಿ ದಾನಿಗಳಿಗೆ ನಾವು ಸ್ಮರಿಸಲೇಬೇಕು ಸದಾ. ಯಾಕಂದ್ರೆ ಅವರು ಯಾವುದೇ ಇದಕ್ಕೆ ಒಂದು ಫೈನಾನ್ಷಿಯಲ್
ಅಮೌಂಟ್ ಅನ್ನು ಸಪೋರ್ಟ್ ಅನ್ನೋದು ಬೇಕು. ಆ ದಾನಿಗಳನ್ನು ನಾವು ಇಡೀ ನಮ್ಮ ತಂಡ ಆ ದಾನಿಗಳಿಗೆ ಶಿರೋಋಣಿ ಆಗಿರುತ್ತೇವೆ ನಾವು. ಯಾಕಂದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ನಾವಿದ್ದೇವೆ. ನಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ನೀಡಿದಂತ ದಾನಿಗಳಿಗೆ ನಾವು ನಮ್ಮ ತಂಡ ಸದಾ ಚಿರಋಣಿ. ಖಂಡಿತ. ಇನ್ನು ನೀವು ಕೊನೆಯದಾಗಿ ಹೇಳ್ಬೇಕು ಅಂತಿದ್ರೆ, ಒಂದು ಶಾಲೆಯ ಅಭಿವೃದ್ಧಿಗೆ ಒಂದು ಸರ್ಕಾರ ಇಲಾಖೆಗಳ ನೆರವು ಕೂಡ ಬೇಕು. ತಾವು ಮುಂದೆ ಯಾವ ನಿರೀಕ್ಷೆಯಲ್ಲಿದ್ದೀರಿ? ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಶ್ರಮ ವಹಿಸ್ಲಿಕ್ಕೆ ನಾವಿದ್ದೇವೆ, ನಮ್ಮ ಜೊತೆ ಬೆಂಬಲಕ್ಕಾಗಿ ಇಲಾಖೆ ಅಥವಾ ಸರ್ಕಾರಕ್ಕೆ ತಾವು ಮನವಿ ಮಾಡೋದಾದ್ರೆ ತಮ್ಮ ಕಡೆಯಿಂದ ಮನವಿ ಏನಾದ್ರು? ಸರಿ, ಈಗ ಸಾಧಕನಿಗೆ ಪ್ರೇರಕನೇ ಶಕ್ತಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಾಧನೆ ಮಾಡ್ಲಿಕ್ಕೆ ಬೇಕಾದಷ್ಟು ಕೈಗಳಿದೆ, ಅದಕ್ಕೆ ಪ್ರೇರಣೆಗೆ ನಮ್ಗೆ ಇನ್ನಷ್ಟು ಕೈಗಳು ನಮ್ಮೊಟ್ಟಿಗೆ ಜೋಡಣೆ ಆಗ್ಬೇಕು ಅಂತ. ಅದು ಹೇಗೆ ಕೇಳಿದ್ರೆ ಊರ ಪರ ಊರ ದಾನಿಗಳು ಆಗ್ಬಹುದು, ಹೆತ್ತವರು ಹಾಗೆ ತುಂಬಾ ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮೊಟ್ಟಿಗಿರುವ ಟೀಚರ್ಸ್ ಕೂಡ ಒಂದು ಒಳ್ಳೆ ರೀತಿಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ಒಳ್ಳೆಯ ಒಂದು ಹೆಸರನ್ನು ಮಾಡ್ತಿದ್ದಾರೆ. ಅದರೊಟ್ಟಿಗೆ ಈಗ ಇಲಾಖೆ ಕೂಡ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ. ಇಲಾಖೆಯಿಂದ ನಮಗೆ ಏನ್ ಸಮಸ್ಯೆಗಳಿದ್ರು ಕೂಡ ಅವರು ಚಂದ ರೀತಿಯಲ್ಲಿ ನಮಗೆ ಇಂಗ್ಲಿಷ್ ಮೀಡಿಯಂ ಪರ್ಮಿಷನ್ ಇರ್ಬೋದು, ಟೆಕ್ಸ್ಟ್ ಬುಕ್ ಸಮಸ್ಯೆಗಳಿರ್ಬೋದು, ಏನಿದ್ರು ಕೂಡ ತುಂಬಾ ಚಂದವಾಗಿ ಮಾಡಿ ಕೊಡ್ತಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಅಭಿವೃದ್ಧಿ ಆಗ್ಬೇಕಂತ ಬಹಳ ಆಸೆ ಇದೆ. ಇನ್ನು ಆಸೆ ಏನು ಅಂತ ಕೇಳಿದ್ರೆ, ಒಂದು ಪ್ರಮುಖ ಅಂಶ ಏನು ಕೇಳಿದ್ರೆ, ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಯಾಕಂದ್ರೆ ಇದು 7ನೇ ತನಕ ಮಾತ್ರ ನಮ್ಗೆ ಪರ್ಮಿಷನ್ ಇರುವಂತದ್ದು. ವಿಶಾಲವಾದ ಜಾಗ ಇದೆ, ಸುಮಾರು ಹತ್ರ 5.7 ಎಕರೆ 2 ಎಕರೆ ಜಾಗ ಇದೆ, 6 ಎಕರೆ ತನಕ ಜಾಗ ಇದೆ. ಇದರಲ್ಲಿ ನಮ್ಗೆ ಇನ್ನಷ್ಟು ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ಬೋದು. ಈಗ ನಮ್ಗೆ ಮುಂದಿನ ಅವಶ್ಯಕತೆಗಳು ಅಂತ ಕೇಳಿದ್ರೆ, ಒಂದು ಲೈಬ್ರರಿ, ಗ್ರಂಥಾಲಯದ ಅವಶ್ಯಕತೆ ತುಂಬಾ ಇದೆ. ಒಂದು ವಿಶಾಲವಾದ ವಿಜ್ಞಾನ ಪ್ರಯೋಗಾಲಯ ಬೇಕು ನಮ್ಗೆ. ಒಳ್ಳೆ ಮಕ್ಕಳಿಗೆ ಒಂದು ವೈಜ್ಞಾನಿಕವಾಗಿ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಮಕ್ಕಳಿಗೆ ಬರ್ಬೇಕಂತ ಹೇಳೋದು ಬೇಕು. ಹಾಗೆ ನಮ್ಗೆ ಸುಸಜ್ಜಿತವಾದ ಮೈದಾನ ಆಗ್ಬೇಕು. ತುಂಬಾ ದೊಡ್ಡದ ಚಂದವಾದ ಮೈದಾನ ಇದೆ, ಅದನ್ನ ಇನ್ನೂ ಸರಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯ ಮೈದಾನ ನಮ್ಮ ಇಲ್ಲಿ ಸಿಗ್ತದೆ. ಒಂದು ಚಂದ ರೀತಿಯ ಒಂದು ಗಾರ್ಡನಿಂಗ್ ಮಾಡ್ಬೇಕು ಅಂತಿದೆ. ಮಾದರಿ ಒಂದು ಇದೆಲ್ಲ ಇದ್ರೆ ಒಂದು ಶಾಲೆ ಮಾದರಿ ಶಾಲೆ ಆಗ್ತದೆ. ಹಾಗಾಗಿ ಹೈಸ್ಕೂಲ್ ಮಾಡ್ಬೇಕಂತ ಕಂಟಿನ್ಯೂ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಯಾಕಂದ್ರೆ ಹೈಸ್ಕೂಲ್ ಅಂದ್ರೆ ಅಪ್ ಟು 10th ತನಕ ಆದ್ರೂ, ಯಾಕಂದ್ರೆ ಇದೊಂದು ಹಳ್ಳಿ ಪ್ರದೇಶ ಸರ್. ಇಲ್ಲಿ ನಿಜವಾಗಿ ಮಕ್ಕಳು ತುಂಬಾ ಬಡ ಮಕ್ಕಳು ಇರ್ತಾರೆ, ಪೇರೆಂಟ್ ಕೂಡ ಹಾಗೆ. ಮತ್ತೆ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಇದು ಹಳ್ಳಿಯಿಂದ ಸ್ವಲ್ಪ ನೀವು ಒಂದು 2 ಕಿಲೋಮೀಟರ್ ಹೊರಗೆ ಹೋದ್ರೆ ಸಿಟಿ ಸಿಗ್ತದೆ. ಬಟ್ ಅಲ್ಲಿಂದ ಮತ್ತೆ 3 ಕಿಲೋಮೀಟರ್ ಹೋದ್ರೆ 3-4 ಕಿಲೋಮೀಟರ್ ಹೋದ್ರೆ ಸ್ಕೂಲ್ ಸಿಗುತ್ತೆ. ಬೆಳಿಗ್ಗೆ ತಂದೆ ತಾಯಿ ಮಕ್ಕಳನ್ನ ಕಳಿಸಿ ಕೊಡ್ತಾರೆ, ಸಂಜೆ ಮಗು ಬರುವಾಗ ತುಂಬಾ ಚಿಂತೆಯಲ್ಲಿರ್ತಾರೆ. ಸಣ್ಣ ಸಣ್ಣ ಮಕ್ಕಳನ್ನ ಕಳಿಸಿ ಕೊಡುವಾಗ ಹೋದ ಮಗು ಈಗಿನ ಪ್ರೆಸೆಂಟ್ ಹೇಗಿದೆ ಕೇಳಿದ್ರೆ ಅಪಘಾತಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದೇ ಏರಿಯಾದಲ್ಲಿ ನಮ್ಮ ಊರಿನ ಶಾಲೆಯ ಮಕ್ಕಳೆಲ್ಲ ಕಲ್ತ್ರೆ, ಒಂದು 10ನೇ ತರಗತಿ ತನಕ ಕಲ್ತರು ಕೂಡ ಮತ್ತೆ ಅವ್ರು ಪ್ರಬುದ್ಧರಾಗ್ತಾರೆ. ಸೊ ದೊಡ್ಡವರಾದ್ಮೇಲೆ ಎಷ್ಟು ಬೇಕಾದ್ರೂ ದೂರ ಜರ್ನಿ ಮಾಡ್ಬೋದು. ಇದೊಂದು ಅವರ ಒಂದು 15-16ನೇ ವರ್ಷ ತನಕ ಅವರ ಎಜುಕೇಶನ್ ಇಲ್ಲೇ ಆದ್ರೆ ಅದೊಂದು ತುಂಬಾ ಖುಷಿಯ ವಿಚಾರ ಅಂತ ನಮಗೂ ಒಂದು ಆಸೆ. ಹಾಗೆ ಎಲಿಮೆಂಟರಿ ಶಿಕ್ಷಣ ಮುಗಿಸಿ ಮತ್ತೆ ಹೈಸ್ಕೂಲ್ ಶಿಕ್ಷಣ ಮುಗಿಸಿದ್ರೆ ಮತ್ತೆ ತಮ್ಮ ವೃತ್ತಿಪರ ಕೋರ್ಸ್ಗಳನ್ನ ಆಯ್ಕೆ ಮಾಡುವಂತದ್ದು, ಅದನ್ನು ಬೇಕಾದ್ರೆ ಹೊರಗಡೆ ಮಾಡ್ಬೋದು. ಮಕ್ಕಳು ಕೂಡ ಸ್ವಲ್ಪ ಪ್ರಬುದ್ಧರಾಗಿರ್ತಾರೆ. ಸೊ ಇಲ್ಲಿ ಒಂದು ಹೆತ್ತವರ ಆಕಾಂಕ್ಷೆ ಕೂಡ ಇದೆ, ಹೆತ್ತವರದ್ದು ಕೂಡ ಹೈಸ್ಕೂಲ್ ಮಾಡಿ ಅಂತ ಹೇಳಿ. ಸೊ ನಮ್ಮ ಕನಸು ಕೂಡ ಇದೆ, ಇಲ್ಲಿ ಒಂದು ಹೈಸ್ಕೂಲ್ ನಿರ್ಮಾಣ ಮಾಡ್ಬೇಕನ್ನೋದು ಆಸೆ ಇದೆ. ನೋಡುವ, ದೈವೇಚ್ಛೆ. ಯಾಕಂದ್ರೆ ಇದೆಲ್ಲ ನಾವು ನಿಮಿತ್ತ ಅಷ್ಟೇ, ಎಲ್ಲ ದೇವರುಗಳ ಮತ್ತೆ ದಾನಿಗಳ ಸಹಕಾರದಿಂದ ನಡೆಯುವಂತದ್ದು ಇದು. ದೈವೇಚ್ಛೆ ಹೇಗಿದೆ ನೋಡೋಣ. ಹಾಗಾಗಿ ಇದೆಲ್ಲ ನಮ್ಗೆ ಆಗ್ಬೇಕಂತ ಆಸೆ ಇದೆ. ಇದನ್ನು ಇಲಾಖೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಸರ್ಕಾರ ಮತ್ತು ಇಲಾಖೆಯಿಂದ ನಮಗೆ ಬರ್ಬೋದಂತ ಒಂದು ದೊಡ್ಡ ನಂಬಿಕೆ ಇದೆ. ಖಂಡಿತ. ನಾನು ಅದನ್ನೇ ಕೇಳ್ಬೇಕಂತಿದ್ರೆ, ಇಲ್ಲಿ ಏನಂತ ಹೇಳಿದ್ರೆ, ನಮ್ಗೆ ಈಗಾಗ್ಲೇ ಬಂದಿರುವಂತ ಅತಿಥಿಗಳು ಕೂಡ ಹೇಳಿದ್ರು, ತಾವು ಇಲ್ಲಿ ಕೆಲ್ಸಕ್ಕೆ ಎಲ್ಲರೂ ಸಿಗ್ತಾರೆ, ಆದ್ರೆ ಸಭೆಯಲ್ಲಿ ಕುತ್ಕೊಳ್ಳಿಕ್ಕೆ ಮಾತಾಡ್ಲಿಕ್ಕೆ ಅಂತ ಕೇಳಿದ್ರೆ ಯಾರು ಸಿಗುದಿಲ್ಲ. ಅದು ಅದು ಯಾವ ರೀತಿಯಲ್ಲಿ ಅದನ್ನ ಬೆಳೆಸ್ಕೊಳ್ತೀರಿ, ಅಥವಾ ಯಾಕೆ ಆ ರೀತಿಯಲ್ಲಿ ಇದೀರಿ, ನೀವು ಯಾಕೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲೋ ಏನೋ ಹೇಳ್ಬೇಕು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ, ಈಗ ನಿಮ್ ಜೊತೆ ಏನು ಮಾತುಕತೆಗೆ ನಾವು ಸಂಖ್ಯೆ ನೋಡಿ, ಇದೇ ಆವಾಗ ನಮ್ಮ ಕಡ್ತಿರೋ ಕೆಲಸ ಇರುವಾಗ ಆ ಹುಡುಗರ ಸಂಖ್ಯೆ ನೋಡಿ. ಯಾಕಂದ್ರೆ ಮಾತುಕತೆಗೆ ಇಲ್ಲ, ನಾವು ಕೆಲಸ ಏನಿದ್ರು ಕರೀರಿ ತಕ್ಷಣ ನಾವು ಬರ್ತೇವೆ ಅನ್ನೋ ತಂಡ ನಮ್ಮಲ್ಲಿದೆ. ನಮ್ಮಲ್ಲಿ ಮಾತಿದೆ, ನಮ್ಮ ಮಾತಿಗಿಂತ ನಾವು ಕಾರ್ಯದಲ್ಲಿ ಮಾಡಿ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಕಾಯಕವೇ ಕೈಲಾಸ ಅಂತ. ಹಾಗೆ ಇಲ್ಲಿ ಕೆಲಸ ಕಾರ್ಯದ ಅವಧಿ ಬರುವವರು ಜಾಸ್ತಿ. ಇದರ ಮೀಟಿಂಗ್ ಅಥವಾ ಸಭೆ ಸಮಾವೇಶ ಹೆಚ್ಚಾಗಿ ಬರುವಂತದ್ದು. ಕೆಲಸ ಕಾರ್ಯಕ್ರಮ ಕರೆದ್ರೆ ಕೂಡಲೇ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಖಂಡಿತ. ನಾವು ಕೂಡ ಇವತ್ತು ಮಾತನಾಡ್ಬೇಕಂತಿದ್ರೆ ಬಹಳಷ್ಟು ಇಷ್ಟು ಜನ ಸೇರಿಸಿಕೊಳ್ಳುವುದೇ ಬಹಳ ಕಷ್ಟ ಆಯ್ತು. ಆದ್ರೆ ನಾವು ಕಂಡಂತೆ ಇಲ್ಲಿ ಕೆಲಸಕ್ಕೆ ಒಂದಷ್ಟು ಜನರ ಸಂಖ್ಯೆ ಇರುತ್ತೆ, ಅದನ್ನ ನಾವು ಸಾಧಾರಣ ಮಟ್ಟಿಗೆ ಎಣಿಸ್ಲಿಕ್ಕೂ ಕಷ್ಟ ಆಗುವಂತ ಸಂಖ್ಯೆ ಕೂಡ ಇಲ್ಲಿ ಇರುತ್ತೆ.